ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಜಾ ಭಾರತದ ಕಲಾವಿದೆ ಆರಾಧನಾ ಭಟ್ ಮಾತಾಡ್ತಾ ಇದ್ದೀನಿ. ಎಲ್ಲ ನನ್ನ ಪ್ರೀತಿಯ ಸ್ಪಂದನ ವಾಹಿನಿಯ ವೀಕ್ಷಕರಿಗೆ ಎಲ್ರಿಗೂ ಕೂಡ ನಮಸ್ಕಾರ. ಹೌದು, ಇವತ್ತು ಕೃಷ್ಣ ಜನ್ಮಾಷ್ಟಮಿ. ಮುದ್ದು ಮುದ್ದು ಕೃಷ್ಣಗಳಿಗೆ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಏನಪ್ಪ ಇವತ್ತು ಸ್ಪಂದನ ಟಿವಿಯಲ್ಲಿ ಯಾರು ಹೊಸೊಬ್ರು ಬಂದು ಆ್ಯಂಕರಿಂಗ್ ಮಾಡ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತವಾಗಿಯೂ ಕೃಷ್ಣ ಜನ್ಮಾಷ್ಟಮಿ ಅಂದರೆ ಸ್ಪೆಷಲ್ ಡೇ. ಸೊ ಒಂದು ಸ್ಪೆಷಲ್ ಆಗಿ ನಾನು ನಿಮ್ಮ ಜೊತೆ ಒಂದು ಆ್ಯಂಕರಿಂಗನ್ನು ಮಾಡ್ತಾ ಇದ್ದೀನಿ. ಎಲ್ಲ ನನ್ನ ಲೈಫ್ ಸ್ಟೋರಿ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಬಂದಿದ್ದೀನಿ. ಹೇಗಿದ್ದೀರಾ ಎಲ್ಲರೂ ಕೂಡ? ಮೇಡಮ್ ಸ್ಟಾಪ್. ಯಾರು ಆ್ಯಂಕರ್ ಇರಲಿ? ಓ ಸಾರಿ, ನೀವು ತಾನೇ? ನೀವು ಸೀದಾ ತುಂಬಾ ಮುಂದೆ ಇದ್ದೀರಾ ಅಂತ ಕಾಣಿಸುತ್ತೆ. ಸಾರಿ. ಓಕೆ, ಇದು ನಿಮ್ಮ ಪ್ರೋಗ್ರಾಮ್. ಸಾರಿ. ಓಕೆ, ಮೊದಲಾಗಿ ನಮ್ಮ ವೀಕ್ಷಕರನ್ನೊಮ್ಮೆ ಸ್ವಾಗತ ಮಾಡೋಣ ಮತ್ತೊಮ್ಮೆ. ಓಕೆ, ಖಂಡಿತ. ಎಸ್, ನಮಸ್ಕಾರ ವೀಕ್ಷಕರೇ. ಕಲಾರಾಧನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆದಿತ್ಯ. ಎಸ್, ಇವತ್ತು ಕೃಷ್ಣ ಜನ್ಮಾಷ್ಟಮಿ. ನಾಡಿನಾದ್ಯಂತ, ದೇಶದಾದ್ಯಂತ ಎಲ್ಲರೂ ಕೂಡ ಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಣೆ ಮಾಡ್ತಾ ಇದ್ದಾರೆ. ಸೊ ಇವತ್ತಿನ ಈ ಒಂದು ಶುಭ ದಿನ ಏನಿದೆ, ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ವಿಶಿಷ್ಟವಾದ ಒಬ್ಬರು ಅತಿಥಿ ಇದ್ದಾರೆ. ಈಗಾಗಲೇ ಅವರ ಕುರಿತಾಗಿ ಅವರೇ ಮಾತನಾಡಿದ್ದಾರೆ. ಸೊ ಇವತ್ತಿನ ಈ ಒಂದು ಕೃಷ್ಣ ಜನ್ಮಾಷ್ಟಮಿಗೆ ನಮ್ಮೊಂದಿಗಿದ್ದಾರೆ ಆರಾಧನಾ ಭಟ್. ಬಹುತೇಕ ಎಲ್ಲರೂ ಕೂಡ ಈ ಒಂದು ಹೆಸರನ್ನ ಕೇಳಿದ್ದೀರಾ. ಬಾಲ್ಯ ಪ್ರತಿಭೆ ಅಂತಾನೆ ಹೇಳ್ಬೋದು. ಮೂರ್ತಿ ಚಿಕ್ಕದಾದರೂ ಕೂಡ ಕೀರ್ತಿ ದೊಡ್ಡದು. ಈಗಾಗಲೇ ಸಾಕಷ್ಟು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಸಿಂಗಿಂಗ್ ಮಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಯಕ್ಷಗಾನವನ್ನ ಕೂಡ ಮಾಡ್ತಾರೆ. ಆ ಕಡೆಯಿಂದ ಫಿಲಮಲ್ಲೂ ಕೂಡ ನಟನೆಯನ್ನ ಮಾಡಿದ್ದಾರೆ. ಇದಲ್ಲದೆ ಕರ್ನಾಟಕದ ಜನಪ್ರಿಯ ಶೋ ಅಂತಾನೆ ಹೇಳ್ಬೋದು ಮಜಾ ಭಾರತ, ಇದರಲ್ಲೂ ಕೂಡ ಪಾಲ್ಗೊಂಡಿದ್ದಾರೆ. ಈ ಎಲ್ಲದರ ಕುರಿತಾಗಿ ನಾವು ಇವತ್ತು ಮಾತನಾಡಲಿಕ್ಕೆ ಇದ್ದೇವೆ. ಸೊ ಇವರನ್ನ ಮೊದಲಾಗಿ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಎಸ್, ಆರಾಧನಾ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಸ್ವಾಗತ. ಅಂಡ್ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೇವೆ. ಇವತ್ತು ಕೃಷ್ಣ ಜನ್ಮಾಷ್ಟಮಿ ಒಂದು ಶುಭಾಶಯಗಳು. ಥ್ಯಾಂಕ್ ಯು. ನಿಮಗೂ ಕೂಡ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಇವತ್ತು ಕೃಷ್ಣ ಜನ್ಮಾಷ್ಟಮಿ, ಯಾವ ರೀತಿ ಇವತ್ತು ಎಲ್ಲ ತಯಾರಿ ನಡೀತಾ ಇದೆ? ಯಾವ ರೀತಿ ಆಚರಣೆ ಮಾಡಬೇಕು ಅಂತ ಸಜ್ಜಾಗಿದ್ದೀರಾ ನೀವು? ಖಂಡಿತವಾಗಿಯೂ ಹಬ್ಬಗಳಂತ ಬಂದಾಗ ಪ್ರತಿಯೊಬ್ಬರಿಗೂ, ಹಿಂದೂಗಳಿಗೂ ಸ್ಪೆಷಲ್ ಆದಂಥ ಎಲ್ಲ ಹಬ್ಬವನ್ನು ಖುಷಿಯಿಂದ ಆಚರಿಸ್ತಾರೆ. ಅದೇ ರೀತಿ ಕೃಷ್ಣ ಜನ್ಮಾಷ್ಟಮಿ ಅಂತ ಬಂದರೆ ನನಗಂತೂ ನನ್ನ ಫೇವ್ರೆಟ್ ಗಾಡ್ ಗಣೇಶ ಬಿಟ್ಟರೆ ಕೃಷ್ಣ. ಸೊ ಕೃಷ್ಣ ಜನ್ಮಾಷ್ಟಮಿ ಅಂತ ಅಂದರೆ ಸಾಕು, ಫುಲ್ ಬೆಳಗ್ಗೆ ಕೃಷ್ಣನನ್ನು ಆ ಮೂರ್ತಿಗೆ ಪೂಜೆಯನ್ನು ಮಾಡೋದಾಗಿರ್ಬೋದು, ಮನೆಯಲ್ಲಿ ಸಿಹಿ ತಿಂಡಿಯನ್ನು ಮಾಡೋದಾಗಿರ್ಬೋದು, ಮನೆಯಲ್ಲಿ ವಿಶೇಷವಾದಂಥ ಅಡುಗೆಯನ್ನು ಮಾಡೋದಾಗಿರ್ಬೋದು. ಈ ಮೂಲಕ ಹಾಗೆ ನಮ್ಮ ಪಕ್ಕದ ಮನೆಯವರಿಗೆ ಅಥವಾ ನೆರೆ ಮನೆಯವರಿಗೆ ಸಿಹಿಯನ್ನು ಹಂಚೋದ್ರ ಮೂಲಕ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸ್ತೇವೆ. ಅದರಲ್ಲೂ ಕೂಡ ಇನ್ನೂ ಸ್ಪೆಷಲ್ ಏನು ಅಂತಂದರೆ, ಈ ಥರ ಮೊಸರು ಕುಡಿಕೆ ಕಾರ್ಯಕ್ರಮಗಳೆಲ್ಲ ಇರುತ್ತೆ ಆ ಒಂದು ಸಮಯದಲ್ಲಿ ಇವತ್ತು. ಸೊ ಆ ಒಂದು ಸಮಯದಲ್ಲಿ ಪಾಲ್ಗೊಳ್ಳೋದಾಗಿರ್ಬೋದು, ಆಟ ಆಡೋದಾಗಿರ್ಬೋದು. ಕೃಷ್ಣ ಜನ್ಮಾಷ್ಟಮಿ ಅಂತಂದರೆ ಎಲ್ರಿಗೂ ನೆಚ್ಚಿನವಾದಂಥ ಒಂದು ಹಬ್ಬ. ಸೊ ನೀವು ಕೂಡ ಚಿಕ್ಕ ಇರಬೇಕಾದ್ರೆ ಸಾಕಷ್ಟು ಛದ್ಮವೇಷಗಳಾಗಿರ್ಬೋದು, ಸ್ಟೇಜ್ ಪ್ರೋಗ್ರಾಮ್ಗಳಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರಿ. ಸೊ ಯಾವತ್ತಾದ್ರೂ ಕೃಷ್ಣನ ವೇಷವನ್ನು ಹಾಕಿದ್ದೀರಾ ಅಂತ? ನಿಜ ಹೇಳಬೇಕಂತಂದರೆ ನನ್ನ ಆ್ಯಕ್ಟಿಂಗ್ ಜರ್ನಿ ಸ್ಟಾರ್ಟ್ ಆಗಿದ್ದೆ ಕೃಷ್ಣ ವೇಷ ಸ್ಪರ್ಧೆಯಿಂದ. ನಾನು 1.5 ವರ್ಷದ ಮಗು ಇರಬೇಕಾದ್ರೆ ನನ್ನ ಅಮ್ಮ ಅವರು ನನ್ನ ಕೃಷ್ಣ ವೇಷ ಹಾಕಿಬಿಟ್ಟು ಸ್ಟೇಜಿಗೆ ಬಿಟ್ಟಿದ್ದಾರಂತೆ. ಏನು ಮಾಡ್ತಿದ್ದೀನಿ ಏನು ನನಗೇ ಗೊತ್ತಿರಲಿಲ್ಲ. ಹೋಗ್ತಾ ಇದ್ದೆ, ಓಡಾಡ್ತಿದ್ದೆ. ಅದೇ ನಿಮ್ಗೆ ಗೊತ್ತಲ್ಲ, ಒಂದು ಮಡಿಕೆಯಲ್ಲಿ ಮಕ್ಕಳಿಗೆ ಐಸ್ ಕ್ರೀಮ್ ಹಾಕ್ಕೊಟ್ಟಿರ್ತಾರೆ, ಮಗ ತಿನ್ನಿ ಅಂತ ಹೇಳ್ತಾರೆ. ನಮ್ಗೆ ಆವಾಗ ಏನೂ ಇಲ್ಲ, ಟೆನ್ಷನ್ ಇಲ್ಲ, ಸ್ಟೇಜಲ್ಲಿ ನೋಡ್ತಾ ಇದ್ದಾರೆ ಅಂತ ಏನೂ ಭಯ ಇರಲಿಲ್ಲ. 1 ವರ್ಷ 1.5 ಇದ್ದೆ ಅನ್ಸುತ್ತೆ, ತಿಂತಾ ಇದ್ದೆ ಅಂತೆ. ಸೊ ಹಾಗೆ ನನ್ನ ಸ್ಟೇಜಿನ ಕಾರ್ಯಕ್ರಮ ಆಗಿರ್ಬೋದು ಅಥವಾ ಆಕ್ಟಿಂಗ್ ಜರ್ನಿ ಅಂತ ಸ್ಟಾರ್ಟ್ ಆಗಿದ್ದೆ ಕೃಷ್ಣ ವೇಷ ಸ್ಪರ್ಧೆಯಿಂದ. ಸೊ ಇವತ್ತು ನೀವು ಕೃಷ್ಣ ಜನ್ಮಾಷ್ಟಮಿಗೆ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದೀರಾ. ಎಲ್ಲೋ ಒಂದು ಕಡೆ ಒಂದು ಅವಿನಾಭಾವ ಸಂಬಂಧ ಇದೆ ಅಂತಾನೆ ಹೇಳ್ಬೋದು. ಖಂಡಿತವಾಗಿ. ಎಸ್ ಆರಾಧನಾ, ಈಗಾಗಲೇ ನೀವು ಸಾಕಷ್ಟು ಕಲೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾ ಇದ್ದೀರಾ. ಮಜಾ ಭಾರತದಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದೀರಾ, ಫಿಲಮಲ್ಲೂ ಕೂಡ ಆಕ್ಟ್ ಮಾಡ್ತಾ ಇದ್ದೀರಾ. ಹೇಗೆ ಸ್ಟಾರ್ಟ್ ಆಯಿತು ಈ ಜರ್ನಿ ಅಂತ? ನಾನು ನಿಮ್ಮ ಹತ್ರ ಹೇಳ್ದಾಗೆ ಸಣ್ಣ ವಯಸ್ಸಿಂದ ಕೂಡ ಆ್ಯಕ್ಟಿಂಗ್ ಅಂತಂದರೆ ನನಗೆ ತುಂಬ ಇಷ್ಟ. ಎಲ್ಲ ಕೇಳ್ತಿದ್ರೆ ಅಂತ ನನ್ನ ಹತ್ರ, ಆದರೆ ನಿಮಗೆ ಯಾವ್ದು ಇಷ್ಟ, ಏನು ಮಾಡಬೇಕು ಅಂತ ನಿಮ್ಗೆ ಆಸೆ ಇದೆ ಅಂತ. ನಾನು ಹೇಳ್ತಾ ಇದ್ದೆ ಅಂತಂದರೆ ನನಗೆ ಆ್ಯಕ್ಟಿಂಗ್ ಮಾಡಬೇಕು, ಡ್ಯಾನ್ಸ್ ಮಾಡಬೇಕು, ಸಿಂಗಿಂಗ್ ಎಲ್ಲ ಹೇಳ್ತಾ ಇದ್ದೆ ಅಂತೆ. ಟಿ ವಿಯಲ್ಲಿ ಏನಾದ್ರು ಒಂದು ಇಷ್ಟವಾದ ಆ್ಯಕ್ಟಿಂಗ್ ಅಂತಿದ್ರೆ ಆಗಲೇ ಅದನ್ನು ಇಮಿಟೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೆ. ಅಂದರೆ ಒಂದು ಒಳ್ಳೆಯ ಪಾತ್ರಗಳಾಗಿರ್ಬೋದು, ಪೌರಾಣಿಕ ಪಾತ್ರಗಳೆಲ್ಲ, ಕೆಲವೊಮ್ಮೆ ಭಕ್ತ ಪ್ರಹ್ಲಾದ ಸಿನಿಮಾ ಎಲ್ಲ ಆಗಿರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರದ್ದು, ಅದರಲ್ಲೆಲ್ಲ ಆ್ಯಕ್ಟ್ ಎಲ್ಲ ನಾನು ಕೂಡ ಇಲ್ಲಿ ಮಾಡ್ತಾ ಇದ್ದೆ ನೋಡಿಕೊಂಡು ಟಿವಿ. ಆ ಥರ ಅಷ್ಟು ಇಂಟ್ರೆಸ್ಟ್ ಇದೆ ಸಣ್ಣ ವಯಸ್ಸಿಂದಾನೆ. ಅದೇ ರೀತಿ ನನಗೂ ಆಸಕ್ತಿ ಬಂತು. ಟ್ಯಾಲೆಂಟ್ ಅನ್ನೋದು ನಾವು ಒಳಗಡೆ ಇಟ್ಕೊಂಡ್ರೆ ನಮ್ಮಲ್ಲೇ ಇರುತ್ತೆ, ಅದನ್ನು ನಾವು ಜನರಿಗೆ ತೋರಿಸಬೇಕು, ಅದರಿಂದ ಬೇರೆಯವರಿಗೆ ಉಪಯೋಗ ಆಗಬೇಕು ಅನ್ನೋದೊಂದು ನನಗೆ ಬಂತು. ಸೊ ಹಾಗೆಯೇ ಒಂದು ಟ್ರೈ ಮಾಡುವ ಅಂತ ಫಿಲ್ಮ್ ಜರ್ನಿ ಸ್ಟಾರ್ಟ್ ಮಾಡಿದೆ. ಆಮೇಲೆ ಒಂದು ದೊಡ್ಡ ಆಪರ್ಚುನಿಟಿ ಹೇಳ್ಬೋದು ಅಂತಂದರೆ ಮಜಾ ಭಾರತ ಸಿಕ್ತು, ಕಲರ್ಸ್ ಕನ್ನಡ, ಕಲಸುಪ್ಪ ವೇದಿಕೆಯಲ್ಲಿ. ಸೊ ಅಲ್ಲಿ ಹೋಗಿ ಇವಾಗ ಮತ್ತೆ ಸಿನಿಮಾಗಳಾಗ್ತಾ ಇದೆ. ಸೊ ಈ ರೀತಿ ನನ್ನ ಆ್ಯಕ್ಟಿಂಗ್ ಜರ್ನಿ ಸ್ಟಾರ್ಟ್ ಆಯಿತು. ಎಷ್ಟು ಸಿನಿಮಾಗಳಾಯ್ತು ಅಂದ್ರೆ ನಿಯರ್ಲಿ 9 ಫಿಲ್ಮ್ಸ್ ಅಲ್ಲಿ ನೀವು ಆಕ್ಟ್ ಮಾಡಿರ್ಬೋದು. ಸೊ ಈ ಕುರಿತಾಗಿ ಏನು ಹೇಳ್ತೀರಾ? ಒಂದು
ತುಳು ಸಿನಿಮಾದಲ್ಲಿ ಅಭಿನಯಿಸಿದ್ದೀನಿ, ಕರ್ಣೆ ಅಂತ, ಅರ್ಜುನ್ ಕಾಪಿಕಾಡ್ ಸರ್ ಜೊತೆ. ಹಾಗೆ ನನ್ನ 9 ಕನ್ನಡ ಸಿನಿಮಾಗಳಾಗಿರ್ಬೋದು, ಅದರಲ್ಲಿ ಆಂಗಿಕಮ್, ಓನ್ಲಿ ಶ್ರೀಕೃಷ್ಣ, ಪುಟಾಣಿ ಪವರ್, ಕರ್ನಾಟಕದ ರಾಜಕುಮಾರ ಆಗಿರ್ಬೋದು, ಹಾಗೆಯೇ ವಾತ್ಸಲ್ಯ, ಈ ರೀತಿ ಚಿತ್ತಾರ, ಈ ರೀತಿ ಸಾಕಷ್ಟು ಇದೆ, ಜೀವನ ವಿಲೀನ, ಸಾಕಷ್ಟು ರೀತಿಯ ಮೂವಿಯನ್ನು ನಾನು ಮಾಡ್ತಾ ಇದ್ದೀನಿ. ಓಕೆ, ಈಗ ಸ್ಟೇಜ್ ಪ್ರೋಗ್ರಾಮ್ ಅನ್ನುವಂಥದ್ದು ಬೇರೆ, ಒಂದು ಕ್ಯಾಟಗರಿಯೇ ಬೇರೆ ಅಂತ ಹೇಳ್ಬೋದು, ಫಿಲಂ ಅನ್ನುವಂಥದ್ದೇ ಬೇರೆ ಅಂತ ಹೇಳ್ಬೋದು, ಸಿಂಗಿಂಗ್ ಅನ್ನುವಂಥದ್ದೇ ಬೇರೆ. ಸೊ ಆರಾಧನಾ ಎಲ್ಲಾ ಫೀಲ್ಡ್ ಅಲ್ಲೂ ಕೂಡ ಇದ್ದಾರೆ, ಎಲ್ಲ ಕ್ಷೇತ್ರದಲ್ಲೂ ಕೂಡ ಇದ್ದಾರೆ, ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಸಾಧನೆಯನ್ನ ಮಾಡ್ತಾ ಇದ್ದೀರಾ. ಸೊ ಇದಕ್ಕೆ ಡಿಫರೆಂಟ್ ಮೈಂಡ್ ಸೆಟ್ ಅನ್ನುವಂಥದ್ದು ಕೂಡ ಬೇಕಾಗುತ್ತೆ. ಸೊ ಆರಾಧನಾ ಅವರು ಯಾವ ರೀತಿ ಪ್ರಿಪೇರ್ ಆಗ್ತಾರೆ ಇದಕ್ಕೆಲ್ಲ ಅಂತ? ಇವಾಗ ನಾನು ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್, ಒಬ್ಬ ಮನುಷ್ಯನಿಗೆ ಖಾಲಿ ಇರಬಾರ್ದು, ಎಲ್ಲದರಲ್ಲೂ ತೊಡಗಿಸ್ಕೊಳ್ಬೇಕು ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಏನು ಅಂತಂದರೆ, ಇವತ್ತು ಕೃಷ್ಣ ಜನ್ಮಾಷ್ಟಮಿ ಹಬ್ಬ ಇರುತ್ತೆ ಅಂತ ಅನ್ಕೊಂಡು, ಹಬ್ಬದ ಊಟ ಹೇಗಿರುತ್ತೆ, ಖಾಲಿ ನಾವು ಅನ್ನ ಸಾರು ಹಾಕಿ ತಿಂತೀವ, ಒಂದು ಅನ್ನ ಅನ್ನೋದು ಒಂದು ಮನುಷ್ಯ ಅಂತ ಅನ್ಕೊಳ್ಳೋಣ, ಅದಕ್ಕೆ ಸಾರು ಹಾಕಿದರೆ ಅದೊಂದು ಕಲೆ ಆಗುತ್ತೆ, ಆಮೇಲೆ ಅದಕ್ಕೆ ಪಲ್ಯ ಹಾಕಿದರೆ ಅದು ಇನ್ನೊಂದು ಕಲೆಯನ್ನು ಆ್ಯಡ್ ಮಾಡಿದಾಗುತ್ತೆ. ಆಮೇಲೆ ಅದೇ ರೀತಿ ಒಂದು ಏನಾದ್ರು ಒಂದು ಸಬ್ಜಿ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಪದಾರ್ಥಗಳನ್ನು ಹಾಕಿ ಇವಾಗ ಅನ್ನ ನೋಡಿ ಯಾವ ರೀತಿ ಎಲ್ಲದಕ್ಕೂ ಬೆರೆತುಕೊಂಡು ಹೋಗಿ ಅದನ್ನು ನಾವು ಸೇವಿಸ್ತೇವೆ, ಅದೇ ರೀತಿ ಮನುಷ್ಯ ಅನ್ನೋದು ಕೂಡ ಬೇರೆ ಬೇರೆ ಕಲೆಗೆ ಬೆರೆತು ಹೋಗಬೇಕು. ಅದೇ ರೀತಿ ನಾನು ಕೂಡ ಕೇವಲ ಒಂದರಲ್ಲೇ ಇದ್ರೂ ಪ್ರಯೋಜನ ಇಲ್ಲ. ಮನುಷ್ಯ ಅಂತ ಅಂದಮೇಲೆ ಅವನು ಬುದ್ಧಿಜೀವಿ, ಅವನಿಗೆ ಎಲ್ಲ ಗೊತ್ತಿರಬೇಕು ಅನ್ನೋ ಒಂದು ಕಾರಣದಿಂದ ಸಾಕಷ್ಟು ಎಲ್ಲವನ್ನ ಯಾವುದು ನಾನು ಆ್ಯಕ್ಚುಲಿ ಇದೇ ರೀತಿ ಪರ್ಟಿಕ್ಯುಲರ್ ಕ್ಲಾಸ್ ಆ ಥರ ಟ್ರೈನಿಂಗ್ ಅಂತ ನಾನು ಬರಲ್ಲ. ಚಿಕ್ಕ ವಯಸ್ಸಿಂದ ಓಕೆ ಮೂವಿಯಲ್ಲಿ ಹಾಡು ಸ್ಟಾರ್ಟ್ ಮಾಡಿ, ಡ್ಯಾನ್ಸ್ ಓಕೆ ಡ್ಯಾನ್ಸ್ ಮಾಡೋಣ, ಆ್ಯಕ್ಟಿಂಗ್ ಅಯ್ಯೋ ನಾವಲ್ಲಿ ಆ್ಯಕ್ಟಿಂಗ್ ಮಾಡೋಣ, ಆ್ಯಂಕರಿಂಗ್ ಅಯ್ಯೋ ಮೈಕ್ ಕೊಡ್ರಿ ಸಾಕು, ಆ ಥರ. ಸೊ ಅದೇ ರೀತಿ ಮಾಡ್ತಾ ಎಲ್ಲ ಇಂಟ್ರೆಸ್ಟ್ ಬಂತು. ಸೊ ಈಗಲೂ ಕೂಡ ನನಗೆ ಏನಾದ್ರು ಬಂದು ಮಾಡ್ತೀರಾ ಅಂತ ಅಂದರೆ, ನನಗೆ ಗೊತ್ತಿಲ್ಲ ಅಂತ ಅಂದರೆ ನನಗೆ ಗೊತ್ತಿಲ್ಲ ಅಂತ ಹೇಳಲ್ಲ, ನನಗೆ ನೀವು ಹೇಳ್ಕೊಡಿ ನಾನು ಮಾಡ್ತೀನಿ ಅಂತ ಹೇಳ್ಬಿಡ್ತೀನಿ. ಆಮೇಲೆ ನನಗೇನೋ ಗೊತ್ತಿದ್ರೆ ಅದನ್ನು ಅವ್ರ ಹತ್ರಗೆ ನಾನೇ ಹೇಳ್ಬಿಡ್ತೀನಿ, ನಾನು ಇವಾಗ ಈ ಥರ ಮಾಡ್ತೀನಿ ಅಂತ. ಆ ರೀತಿ ಕಲೆ ಮೇಲೆ ಆಗಿರ್ಬೋದು ಅಥವಾ ವಿಧವಾದಂಥದ್ದು ಕ್ಷೇತ್ರದಲ್ಲಿ ನನಗೆ ಇಂಟ್ರೆಸ್ಟ್ ತುಂಬ. ಈಗ ಇಂಟ್ರೆಸ್ಟ್ ಅನ್ನುವಂಥದ್ದು ಇರುತ್ತೆ, ಸೊ ಅದು ಡೆವಲಪ್ಮೆಂಟ್ ಆಗಬೇಕು ಅಂದ್ರೆ ಅದಕ್ಕೆ ಪ್ರೋತ್ಸಾಹ ಅನ್ನುವಂಥದ್ದು ಖಂಡಿತವಾಗಿ ಬೇಕು. ಸೊ ಈ ಕುರಿತಾಗಿ ಕೂಡ ನಾವು ಮಾತನಾಡಲಿಕ್ಕಿದೆ. ಆದರೆ ಒಂದು ಸ್ಟೇಜ್ ಪ್ರೋಗ್ರಾಮ್ ನನಗೆ ಇನ್ನೂ ಕೂಡ ಇಂಟ್ರೆಸ್ಟ್ ಜಾಸ್ತಿ ಮಾಡ್ತು, ಅಥವಾ ಇದೇ ಒಂದು ಕ್ಷೇತ್ರದಲ್ಲಿ ನಾನು ಮುಂದುವರಿಬೇಕು, ಇದೇ ನನ್ನ ಟ್ಯಾಲೆಂಟ್ ಅಂತ ನನಗೆ ಪ್ರೂವ್ ಮಾಡಿಸಿಕೊಡ್ತು ಅಂತ ಒಂದು ದಿನ ಯಾವತ್ತಾದ್ರೂ ನಿಮಗೆ ನೆನಪಿದೆಯಾ ಅಂತ? ನನಗೆ ಅಂಥ ದಿನ ಅಂತ ಪರ್ಟಿಕ್ಯುಲರ್ ಆಗಿ ಬಂದಿಲ್ಲ. ನನಗೆ ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಅಮ್ಮ ಹೇಳ್ತಾ ಇದ್ರು, ಆರಾಧನಾ ನನಗೆ ನೀನು ಅಮ್ಮನ ಆಸೆ ಏನಾಗಿತ್ತು ಅಂತಂದರೆ, ಬೇರೆ ಎಲ್ಲರೂ ಥರ ಆಗಬಾರ್ದು, ನೀನು ಆರಾಧನಾ ಅಂತಂದರೆ ಅದಕ್ಕೆ ಒಂದು ಬೇರೆ ಸ್ಪೇಸ್ ಬೇಕು, ಆರಾಧನಾ ಅಂತಂದರೆ ಅದೇ ಒಂದು ಉತ್ತಮವಾದಂಥ ಸ್ಥಾನ ಸಿಗಬೇಕು, ಎಲ್ರಿಗೂ ನೀನು ಯಾರಂತ ಗೊತ್ತಾಗಬೇಕು ಅಂತ ಚಿಕ್ಕ ವಯಸ್ಸಲ್ಲಿ ನನಗೆ ಹೇಳ್ತಾ ಇದ್ರು. ಸೊ ಅದೇ ರೀತಿ ನನ್ನ ಅಮ್ಮನ ಆಸೆ ಆಗಿರ್ಬೋದು, ನನ್ನ ಇಡೀ ಫ್ಯಾಮಿಲಿ ಆಸೆ, ನನ್ನ ಆಸೆ ಸ್ಪೆಷಲಿ ಅದೇ ರೀತಿ ಮಾಡಬೇಕು ಅಂತ. ನನಗೆ ಇಲ್ಲಿ ತನಕ ನಾನು ಇದರಲ್ಲೇ ಚೆನ್ನಾಗಿದ್ದೀನಲ್ವಾ, ಅದ್ರಲ್ಲಿ ಚೆನ್ನಾಗಿಲ್ವಾ ಅಂತ ನನಗೆ ಅನಿಸಿಲ್ಲ. ನನಗೆ ನಾನೇನಾದ್ರು ಅದ್ರಲ್ಲಿ ಚೆನ್ನಾಗಿಲ್ಲ ಅಂತಂದ್ರೆ ಚೆನ್ನಾಗಿ ಮಾಡ್ಕೊಳ್ಳೋಣ, ಇನ್ನೂ ಚೆನ್ನಾಗಿ ತಿದ್ಕೊಂಡು ಹೋಗೋಣ ಅಂತ ಅನಿಸಿದೆ. ಆ್ಯಕ್ಟಿಂಗ್ ಅನ್ನೋದ್ರಲ್ಲಿ ಇರುವಂಥ ಎಲ್ಲ ಫೀಲ್ಡಲ್ಲಿ ಕಂಪೇರ್ ಮಾಡಿದರೆ ಆ್ಯಕ್ಟಿಂಗಲ್ಲಿ ಜಾಸ್ತಿ ಇಂಟ್ರೆಸ್ಟ್. ಹಾಗಾದರೆ ಆ್ಯಂಕರಿಂಗು ಬರುತ್ತೆ, ಆ್ಯಂಕರಿಂಗ್ ಅಂದರೆ ಸಿಂಗಿಂಗು ಬರುತ್ತೆ, ಸಿಂಗಿಂಗ್ ಅಂದರೆ ಡ್ಯಾನ್ಸಿಂಗು ಬರುತ್ತೆ. ಸೊ ಎಲ್ಲರಲ್ಲೂ ಜಾಸ್ತಿ ಇಂಟ್ರೆಸ್ಟ್. ನನ್ನ ಆಸೆ ಏನಂತಂದರೆ, ಹೌದು ನನ್ನ ಅಮ್ಮನ ಆಸೆ ಈಡೇರಿಸಬೇಕು. ಇವಾಗ ಏನು ನಾನು ಮಾಡಿದ್ದೀನಿ, ಐ ಥಿಂಕ್ ನನ್ನ ಹೆಸರು ಏನು ಗಳಿಸಿದ್ದೀನಿ, ನನ್ನ ಪ್ರಕಾರ ಅದು 5%, ಇನ್ನೂ 100% ಮಾಡಬೇಕು, ಒಳ್ಳೆ ಒಂದು ಹೆಸರನ್ನು ತರಬೇಕು ಅನ್ನೋದು ನನ್ನ ಆಸೆ. ಈಗಾಗಲೇ ನಿಮ್ಮ ಅಮ್ಮನ ಕುರಿತಾಗಿ ನೀವು ಮಾತನಾಡ್ತಾ ಇದ್ದೀರಿ. ಸೊ ಇಷ್ಟು ದೊಡ್ಡ ಸ್ಥಾನಕ್ಕೆ ನೀವು ಬರ್ತಾ ಇದ್ದೀರಾ, ಇನ್ನು ಕೂಡ ಹೋಗೋಕ್ಕೆ ಕೂಡ ತುಂಬಾ ಜರ್ನಿ ಇದೆ ಅಂತ ಹೇಳ್ಬೋದು. 5% ಅಷ್ಟೇ ಕಂಪ್ಲೀಟ್ ಆಗಿದೆ. ಒಂದು ದೊಡ್ಡ ಮಾತನ್ನೇ ಹೇಳಿದ್ರಿ ನೀವು, ಅಂದ್ರೆ ಕಲಿಯುವಂತದ್ದು ಮುಕ್ತಾಯವಾಗುವಂತದ್ದಲ್ಲ, ದಿನ ನಾವು ಹೊಸತನ್ನ ಕಲಿಬೇಕು. ಆದ್ರೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಬ್ಯಾಕ್ ಬೋನ್ ಅಂತ ಇರ್ತಾರೆ, ಸಪೋರ್ಟಿವ್ ಅಂತ ಹೇಳ್ತಾರೆ. ಈಗಾಗಲೇ ಅದು ನಿಮ್ಮ ಅಮ್ಮ ಅಂತ ನೀವು ಈಗಾಗಲೇ ಹೇಳಿ ಆಗಿದೆ. ಸೊ ನಿಮ್ಮ ಅಮ್ಮನ ಕುರಿತಾಗಿ ಏನ್ ಹೇಳ್ತೀರಾ? ಅಮ್ಮ ಬೈತಾ ಇರ್ತಾರಂತಲ್ಲ? ನಿಜವಾಗಿ ಒಂದು ಹೇಳಬೇಕು ಅಂತಂದರೆ, ಮೋಸ್ಟ್ಲಿ ನನ್ನ ಫ್ರೆಂಡ್ಸ್ ಹೇಳ್ತಾರೆ, ಆರಾಧನಾ ಏನು ನೀನಮ್ಮ ಇಷ್ಟೊಂದು ಫ್ರೆಂಡ್ಲಿ ಇರ್ತಾರಲ್ಲ ಅಂತ. ನಾನು ಮತ್ತು ಅಮ್ಮ ಏನಂತಂದರೆ ಬೆಸ್ಟ್ ಫ್ರೆಂಡ್ಸ್ ಥರ. ನನಗೆ ಆ್ಯಕ್ಚುಲಿ ಎಲ್ಲರೂ ನನಗೆ ಅಮ್ಮ ತುಂಬಾ ಬೈತಾರೆ. ಆ್ಯಕ್ಚುಲಿ ನಿಜವಾಗಿ ಹೇಳಬೇಕು ಅಂತಂದರೆ ಸಿಕ್ಕಾಪಟ್ಟೆ ಬೈದಾಕ್ಬಿಡ್ತಾರೆ ನನಗೆ. ಎಲ್ಲರೂ ಹೇಳ್ತಾರೆ, ಆರಾಧನಾ ಅಮ್ಮ ಬೈತಾರಲ್ಲ ಬೇಜಾರಾಗಲ್ವಾ, ನನ್ನ ಮಗಳಿಗೆ ಇಷ್ಟು ಬೈದಿದ್ರೆ ಅವಳು ಇಷ್ಟರಲ್ಲಿ ಅಳ್ತಿದ್ಲು ಹಾಗೆ ಹೇಳ್ತಾರೆ. ನಾನು ಹೇಳ್ತೀನಿ, ನಾನು ಅದನ್ನ ಪಾಸಿಟಿವ್ ಆಗಿ ತೊಗೊಳ್ತೀನಿ. ನನ್ನ ಅಮ್ಮನ ಬೈಗೊಳವೇ ನನಗೆ ಸುಪ್ರಭಾತ. ಅಮ್ಮ ನನಗೆ ಬೈಲಿಲ್ಲ ಅಂತಂದರೆ ಏನೋ ಒಂದು ಇವತ್ತಿನ ದಿನ ಮಾಡೋಕ್ಕೆ ಎನರ್ಜಿ ಬರಲ್ಲ, ಒಂದು ಮೋಟಿವೇಶನ್ ಇರಲ್ಲ ಅಂತ. ಸೊ ಅಮ್ಮನಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಆಗೋದೇ ಇಲ್ಲ, ಸಾಧ್ಯನೇ ಇಲ್ಲ. ಅವರಿಗೆ ಎಷ್ಟು ಕೂಡ ಧನ್ಯವಾದಗಳನ್ನು ಹೇಳಿದರೆ ಅದು ಮುಕ್ತಾಯ ಆಗೋದಿಲ್ಲ. ಬೈತಾರೆ, ಹೊಡಿತಾರೆ, ಎಲ್ಲ ಕೆಲಸವನ್ನು ಮಾಡ್ತಾರೆ. ಬಟ್ ಪ್ರತಿಯೊಂದೊಂದು ಹೆಜ್ಜೆ ಇಡಬೇಕಾದ್ರೆ ಉತ್ತಮ ದಾರಿಯನ್ನು ಹೇಳ್ಕೊಡ್ತಾರೆ, ಉತ್ತಮವಾದಂಥ ಮೌಲ್ಯತೆಯನ್ನು ಹೇಳಿಕೊಡ್ತಾರೆ. ಏನೇ ಮಾಡಿದ್ರು ಕೂಡ ಈ ರೀತಿ ನಡಿ, ಒಳ್ಳೆಯ ಕೆಲಸದಲ್ಲಿ ಮಾಡು ಅಂತ ತೋರಿಸ್ಕೊಡ್ತಾರೆ. ನಾನು ಇಲ್ಲಿ ತನಕ ಬಂದಿದ್ದೀನಿ ಅಂತಂದರೆ ಅದಕ್ಕೆ ಖಂಡಿತವಾಗಿ ಕಾರಣ ನನ್ನಮ್ಮ. ಯಾಕಂದರೆ ಸಾಕಷ್ಟು ಪೇರೆಂಟ್ಸ್ಗಳು ಇರ್ತಾರೆ, ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ, ಆದರೆ ಮೋರಲ್ ಸಪೋರ್ಟ್ ಅನ್ನುವಂಥದ್ದು ಬೇಕು. ಈ ಥರ ಮಾಡು, ಇದನ್ನು ಮಾಡು ಅಂತ
ಹೇಳ್ತಾರೆ, ಆದ್ರೆ ಹೋದಾಗ ಅಲ್ಲಿ ಫೇಲ್ಯೂರ್ ಆದ್ರೆ ಸಕ್ಸಸ್ ಆದ್ರೆ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅಥವಾ ಯಾವ ರೀತಿ ಮೋಟಿವೇಟ್ ಮಾಡಬೇಕು, ಇದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಸೊ ನಿಮ್ಮ ಈ ಒಂದು ಜರ್ನಿಯಲ್ಲಿ ಯಾವ ರೀತಿಯ ಒಂದು ಮಾರಲ್ ಸಪೋರ್ಟ್ ಅನ್ನ ನಿಮ್ಮ ಅಮ್ಮ ಕೊಟ್ಟಿದ್ದಾರೆ? ನನಗೆ ಯಾವತ್ತಂತಂದರೆ ಚಿಕ್ಕ ವಯಸ್ಸಲ್ಲಿಂದ ನನಗೆ ಕಾಂಪಿಟೇಷನ್ ಅಂತ ಪಾರ್ಟಿಸಿಪೇಟ್ ಮಾಡಿದಾಗ ನನಗೆ ಪ್ರೈಸೇ ಬರ್ತಿತ್ತು, ನನಗೇನೆ ಬರ್ತಾಯಿತ್ತು, ಫಸ್ಟೇ ಬರ್ತಾಯಿತ್ತು. ಆಗ ನನಗೆ ಏನೋ ಖುಷಿ ಆಗ್ತಿತ್ತು, ಅಯ್ಯೋ ನಾನೇ ಫಸ್ಟ್ ಅಲ್ವಾ, ಆ ರೀತಿ ಒಂದೇನೋ ನನಗೆ ಖುಷಿ ಇರ್ತಾಯಿತ್ತು. ಯಾವಾಗ ನನಗೆ ಬುದ್ಧಿ ಒಂದು ಬಂದಿದೆ ಅನ್ನೋಂಥ ಸಮಯದಲ್ಲಿ ಆಗ ಗೊತ್ತಾಯಿತು ಕಾಂಪಿಟೇಷನ್ ಲೆವೆಲ್ ಜಾಸ್ತಿ ಆಗ್ತಾ ಇದೆ, ಕಷ್ಟ ಆಗಿ ಹೋಗ್ತಾ ಇದೆ ಅಂತ. ನನಗೆ ಆವಾಗ ಪ್ರೈಸ್ ಬರಲಿಲ್ಲ, ನಾನು ಅಳ್ಳಿಲ್ಲ, ಬೇರೆಯವರೆಲ್ಲ ಹತ್ರ ನನಗೆ ಅಳ್ಳಿಲ್ಲ. ಬಟ್ ನನಗೆಲ್ಲ ಬಂದು ಕೇಳಿದ್ರು, ಯಾಕೆ ನೀನು ಅಳ್ತಾ ಇಲ್ಲ ಅಂತ. ನನಗೇನು ಅನಿಸ್ತು, ಯಾವತ್ತು ನಮ್ಮ ದಿನ ಆಗಿರೋದಿಲ್ಲ ಅಲ್ಲ, ಯಾವತ್ತೂ ಕೂಡ ನಮ್ಮ ದಿನ ಆಗಕ್ಕೆ ಸಾಧ್ಯ ಇಲ್ಲ, ಪ್ರೈಸ್ ಅನ್ನೋದು ಯಾವತ್ತು ನಮಗೆ ಸಿಗ್ಬೇಕನ್ನೋದು ಕೂಡ ಇಲ್ಲ. ಸೊ ಅಮ್ಮ ಹೇಳ್ಕೊಟ್ಟಿದ್ದಾರೆ, ಸೋಲ ಅಂತ ಏನಾದ್ರು ಲೈಫಲ್ಲಿ ಬಂದಾಗ ಅದನ್ನ ಎದುರಿಸ್ಕೊಳ್ಬೇಕು, ಸೋಲೆ ಗೆಲುವಿನ ಮೆಟ್ಟಲು, ಯಾವತ್ತೂ ಕೂಡ ಟೆನ್ಷನ್ ಅನ್ನೋದು ಮಾಡ್ಕೊಕ್ಕೆ ಹೋಗಬಾರ್ದು, ಚೆನ್ನಾಗಿರಬೇಕು ಲೈಫಲ್ಲಿ. ಸೊ ಆ ರೀತಿ ಮೋರಲ್ ವ್ಯಾಲ್ಯೂನ ಹೇಳ್ಕೊಟ್ಟಿದ್ದಾರೆ. ಹಾಗೆ ಮೇಯ್ನಾಗಿ ಹೇಳೋದು ಅವ್ರು ಯಾವತ್ತೇನಂದರೆ ದೊಡ್ಡವರಿಗೆ ರೆಸ್ಪೆಕ್ಟ್ ಕೊಡಿ, ಗುರು ಹಿರಿಯರನ್ನು ಇದು ಮಾಡಿ. ಮತ್ತು ಇನ್ನೊಂದು ಹೇಳ್ತಾರೆ ಏನು ಅಂತಂದರೆ, ಯಾವತ್ತೂ ಕೂಡ ನಮ್ಮನ್ನು ಕೈ ಹಿಡಿದು ನಡೆಸಿದವ್ರನ್ನ ಯಾವತ್ತೂ ಮರಿಬಾರ್ದು ಅನ್ನೋದನ್ನು ಹೇಳಿಕೊಟ್ಟಿದ್ದಾರೆ. ಸೊ ಅವರ ವ್ಯಾಲ್ಯೂಯಿಂದಾಗಿರ್ಬೋದು, ಜನರ ಹೇಳಿಕೊಟ್ಟಂಥ ವ್ಯಾಲ್ಯೂಯಿಂದಾಗಿರ್ಬೋದು, ಖಂಡಿತವಾಗಿ ಪ್ರತಿಯೊಂದರಿಂದನೂ ಕೂಡ ನಾನು ಒಳ್ಳೆಯ ಒಂದು ಮೂರೆಲ್ಲ ವಿಷಯಗಳನ್ನು ಕಲಿತಾ ಹೋಗ್ತಾ ಇದ್ದೀನಿ. ಈಗ ಎಷ್ಟನೇ ಕ್ಲಾಸ್ ನೀವು ಓದ್ತಿರುವಂಥದ್ದು? ನಾನೀಗ ಎಲ್ಲರೂ ಹೇಳ್ತಾರೆ ನೋಡಿ, ಲೈಫ್ ಇದು ಟರ್ನಿಂಗ್ ಪಾಯಿಂಟ್, ಲೈಫ್ ಇದು ಒಂದು ಮೇನ್ ಸ್ಟೇಜ್ ಅಂತ ಹೇಳ್ತಾರೆ ನೋಡಿ, ಆ ಸ್ಟೇಜಲ್ಲೇ ಇವಾಗ ನಾನು ಕೂತ್ಕೊಂಡಿದ್ದೀನಿ, ಬೇರೆ ಯಾವುದೂ ಅಲ್ಲ. ಆ ಸ್ಟೇಜ್ ಹೆಸರು 10ನೇ ತರಗತಿ ಅಂತ. ಓಕೆ, 10ನೇ ತರಗತಿ ಅನ್ನುವಂಥದ್ದು ಮೇನ್ ಸ್ಟೇಜ್. ಓಕೆ, ಎಲ್ಲರಿಗೂ ಕೂಡ ಸೇಮ್ ಅದು. ಆದರೆ 10ನೇ ತರಗತಿಗೆ ಇಷ್ಟೆಲ್ಲ ಟ್ಯಾಲೆಂಟ್, ಇಷ್ಟೆಲ್ಲ ನಾಲೆಡ್ಜ್, ಇಷ್ಟೆಲ್ಲ ಮಾರಲ್ ವ್ಯಾಲ್ಯೂಸ್ ಹೇಗೆ ಅಂತ? ಖಂಡಿತವಾಗಿ ಮೋರಲ್ ವ್ಯಾಲ್ಯೂಸ್ ಅಂತ ಬಂದಾಗ ಹೇಗೆ ಅಂತಂದರೆ, ಸಣ್ಣ ವಯಸ್ಸಿಂದನೇ ನಾವು ಕಲ್ತ್ಕೊಂಡು ಹೋಗಿರ್ತೇವೆ, ಅದರಿಂದ 10th ಬಂದಿದೆ. ಈಗ ಎಲ್ಲರೂ ಹೇಳ್ತಾರೆ, ನನಗೆ ನೈನ್ತ್ ತನಕ ಏನು ಎಜುಕೇಷನ್ ಅಂದರೆ ಓಕೆ ಪರವಾಗಿಲ್ಲ, ಓದಿ ಅರ್ಥ ಮಾಡ್ಕೊಂಡು ಬರಿದ್ರಾಯ್ತು ಅನ್ನೋ ಆ ಒಂದು ಮೈಂಡ್ ಸೆಟ್ ಇತ್ತು. 10th ಅಂತ ಬಂದಾಗ ಎಲ್ಲರೂ ಹೇಳಕ್ಕೆ ಸ್ಟಾರ್ಟ್ ಮಾಡಿದರು, ಟೆಂತ್ ಮೇನ್, ಇದು ಮೇನ್, ಇದು ಎಕ್ಸಾಮ್ ಅಂತ ಆ ಥರ ಎಲ್ಲ. ನನಗೆ ಅರ್ಥ ಆಯ್ತು, ಹೌದು ಆ್ಯಕ್ಚುಲಿ ಲೈಫಲ್ಲಿ ಇದು ಕೂಡ ಎಜುಕೇಷನ್ ಕೂಡ ಮೇನ್. ಸೊ ಅದೇ ರೀತಿ ಎಜುಕೇಷನ್ ಕೂಡ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಬಟ್ ಇಲ್ಲಿ ತನಕ ನಾನು ಎರಡನ್ನು ಕೂಡ ಮ್ಯಾನೇಜ್ ಮಾಡ್ತಾ ಇದ್ದೆ, ಯಾವುದನ್ನು ಕೂಡ ನಾನು ಬಿಡಲಿಲ್ಲ. ಅದೇ ರೀತಿ 10th ಕೂಡ ನಾನು ಹಾಗೆಯೇ ಮಾಡಬೇಕು ಅನ್ನೋದು ಆಸೆ ಇತ್ತು ನನಗೆ. ಅದೇ ರೀತಿ ನಾನು ಏನಾದ್ರು 10th ಸಾಧನೆ ಮಾಡಿದೆ ಅಥವಾ 9th ಏನಾದ್ರು ಈ ಥರ ಇಲ್ಲಿಗೆ ಅಥವಾ ಕಾರ್ಯಕ್ರಮಕ್ಕೆಲ್ಲ ಹೋಗ್ತೀವಿ ಅಂತಂದರೆ ಸಪೋರ್ಟ್ ಸ್ಕೂಲಿದ್ದು ಬೇಕೇ ಬೇಕು. ಸ್ಕೂಲಿದು ಸಪೋರ್ಟ್ ಇಲ್ಲ ಅಂತಂದರೆ ಖಂಡಿತವಾಗಿ ನನಗೇನು ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ನನಗೆ ಅಷ್ಟೊಂದು ಸಪೋರ್ಟ್ ಮಾಡಿದಂಥ ನಮ್ಮ ಆಳ್ವಾ ಸ್ಕೂಲ್ನ ಚೇರ್ಮನ್ ಸರ್ ಆದಂಥ ಡಾಕ್ಟರ್ ಮೋಹನ್ ಆಳ್ವಾ ಸರ್ಗಾಗಿರ್ಬೋದು, ವಿವೇಕ್ ಆಳ್ವಾ ಸರ್ಗಾಗಿರ್ಬೋದು, ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಮೇಯ್ನಾಗಿ ಟೀಚರ್ಸ್ ನನಗೆ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂತಂದರೆ, ನೋಟ್ಸ್ ಅಂತ ಸಮಯದಲ್ಲಿ ಬಂದಾಗ ನೋಟ್ಸ್ ಅಲ್ವಾ ಪರವಾಗಿಲ್ಲ, ನೀನು ಎಕ್ಸಾಮ್ಗೆ ಓದು ಅಂತೇಳಿ ಓದಲಿಕ್ಕೆ ಟೈಮನ್ನು ಮಾಡಿಕೊಟ್ಟಿದ್ದಾರೆ. ಅರ್ಥ ಆಗಿಲ್ಲ ಅಂತಂದರೆ ಮತ್ತೆ ಕರೆದು ಅವರೇ ಹೇಳಿಕೊಡ್ತಾ ಇರ್ತಾರೆ. ಸೊ ಅಷ್ಟೊಂದು ನನಗೆ ಹೆಲ್ಪ್ ಮಾಡಿದಂಥ ಟೀಚರ್ಸ್ ಆದಂಥ ಪೂಜಾ ಮ್ಯಾಮ್ ಆಗಿರ್ಬೋದು, HM ಮ್ಯಾಮ್ ಆದಂಥ VTM ಮ್ಯಾಮ್ ಆಗಿರ್ಬೋದು, ಶೋಭಲತಾ ಮ್ಯಾಮ್, ಸುಜಾತ ಮ್ಯಾಮ್, ಪ್ರಭಾವತಿ ಮ್ಯಾಮ್, ಜ್ಯೋತಿ ಶೆಟ್ಟಿ ಮ್ಯಾಮ್, ಇವರು ಕಲ್ಚರಲ್ ಆ್ಯಕ್ಟಿವಿಟೀಸಿಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನನಗೆ, ಜ್ಯೋತಿ ಮ್ಯಾಮ್. ಸೊ ಪ್ರತಿಯೊಂದು ಟೀಚರ್ಸ್ಗೂ ಕೂಡ ಆಳ್ವಾಸಿದ್ದು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟೊಂದು ನನ್ನ ಮೋರಲ್ ವ್ಯಾಲ್ಯೂಸನ್ನು ಕೂಡ ನನಗೆ ಅವರಿಂದನೇ ನಾನು ಜಾಸ್ತಿ ಕಲಿತೆ ಅಂತ ಹೇಳ್ಬೋದು. ಈ ಥರ ಕಾರ್ಯಕ್ರಮ, ಎಜುಕೇಷನ್ ಎಲ್ಲವನ್ನು ನನಗೆ ಹೇಳ್ಕೊಟ್ಟಂಥ ಟೀಚರ್ಸ್ಗಳಿಗೆ ಹಾಗೆ ಪೇರೆಂಟ್ಸಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಉತ್ತಮವಾದ ಮಾತನ್ನು ಹೇಳಿದ್ರಿ ನೀವು. ಮೊದಲಾಗಿ ನಾವು ಗುರು ಹಿರಿಯರಿಗೆ ಗೌರವವನ್ನು ಕೊಡಬೇಕು ಅನ್ನುವಂಥದ್ದು ಪ್ರಮುಖವಾಗಿರಬೇಕು ಅನ್ನುವಂಥ ವಿಚಾರವನ್ನು ಹೇಳಿದಿರಿ, ತುಂಬ ಮುಖ್ಯ ಅದು. ಎಸ್, ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಕೆಲವರು ಇರ್ತಾರೆ, ಮಕ್ಕಳಾಗಿರ್ಬೋದು, ಸೊ ತುಂಬ ಚಿಕ್ಕ ವಯಸ್ಸಲ್ಲಿ ಅವರಿಗೆ ಸಕ್ಸಸ್ ಅನ್ನುವಂಥದ್ದು ಸಿಗುತ್ತೆ ಅಥವಾ ಈ ರೀತಿ ಫೇಮ್ ಅನ್ನುವಂಥದ್ದು ಬರುತ್ತೆ. ಸೊ ಎಲ್ಲೋ ಒಂದು ಕಡೆ ತಂದೆ ತಾಯಿಗೂ ಕೂಡ ಆತಂಕ ಅನ್ನುವಂಥದ್ದು ಶುರು ಆಗುತ್ತೆ. ಎಲ್ಲಿ ನನ್ನ ಮಗ ಕೇವಲ ಇದಕ್ಕೆ ಮಾತ್ರ ಸೀಮಿತವಾಗ್ತಾನಾ ಅಥವಾ ಎಜುಕೇಷನ್ ಅನ್ನುವಂಥದ್ದು ದೂರವಾಗುತ್ತಾ ಅನ್ನುವಂಥದ್ದು. ಸೊ ಇದೆಲ್ಲವನ್ನ ಕೂಡ ನಾವು ಬ್ಯಾಲೆನ್ಸ್ ಮಾಡಿಕೊಂಡು ಹೋಗಬೇಕಾಗಿದೆ. ಆದರೆ ಇದು ತುಂಬ ಕಷ್ಟ ಅಂತಾನೂ ಹೇಳ್ಬೋದು. ಸೊ ನಿಮ್ಮ ಲೈಫಲ್ಲಿ ನೀವು ಯಾವ ರೀತಿ ಇದನ್ನು ಬ್ಯಾಲೆನ್ಸ್ ಮಾಡ್ತೀರಾ ಅಂತ? ಆ್ಯಕ್ಚುಲಿ ನೀವು ಬ್ಯಾಲೆನ್ಸ್ ಅಂತಂದಾಗ ನನಗೆ ಆಲ್ಬರ್ಟ್ ಐನ್ಸ್ಟೈನ್ ಒಂದು ಮಾತನ್ನು ಹೇಳಿದ್ದಾರೆ, ಅದು ನನಗೆ ನೆನಪು ಬಂತು. ಲೈಫ್ ಅನ್ನೋದು ಸೈಕಲ್ ಇದ್ದಂತೆ, ಆ ಸೈಕಲಲ್ಲಿ ನಾವು ಬ್ಯಾಲೆನ್ಸ್ ಮಾಡಬೇಕು ಅಂತಂದರೆ ಅದನ್ನು ಮೂವ್ ಮಾಡ್ತಾನೆ ಇರಬೇಕು. ಯಾವುದೇ ಟೈಮ್ ಬಂದಲು, ಎಷ್ಟೇ ಕಷ್ಟಪಡಲು ಎಲ್ಲೂ ಕೂಡ ಸ್ಟಾಪ್ ಆಗಬಾರ್ದು, ಮೂವ್ ಮಾಡಿಕೊಂಡೇ ಹೋಗಬೇಕು ಅಂತ. ಅದೇ ರೀತಿ ಮತ್ತು ಇನ್ನೊಂದು ಬ್ಯಾಲೆನ್ಸ್ ಏನು ಅಂತಂದರೆ, ಯಾವತ್ತೂ ಕೂಡ ಒಂದು ಸ್ಕೇಲ್ ಅಥವಾ ಒಂದು ಫೀಲ್ಡ್ ಅಂತ ತೊಗೊಂಡ್ರೆ ನಾವು ಮಿಡ್ಲಲ್ಲಿದ್ದಾಗ ಮಾತ್ರ ಅದು ಬ್ಯಾಲೆನ್ಸ್ ಆಗುತ್ತೆ ಹೊರತು ಈ ಕಡೆ ಹೋದಾಗ ಇದು ಜಾಸ್ತಿ ಆಗುತ್ತೆ, ಈ ಕಡೆ ಬಂದಾಗ ಇದು ಜಾಸ್ತಿ ಆಗುತ್ತೆ. ಅದೇ ರೀತಿ ಲೈಫಲ್ಲಿ ಕೂಡ ನಾವು ಯಾವುದಕ್ಕೆ ಒಂದಕ್ಕೇ ಅಡಿಕ್ಟ್ ಆಗಿರಬಾರ್ದು. ಈಗ ಎಲ್ಲರ ತಂದೆ ತಾಯಿ ಆಸೆ ಏನು ಅಂತಂದರೆ, ಮಕ್ಕಳು ಎಜುಕೇಷನಲ್ಲಿ ಸಾಧನೆ ಮಾಡಬೇಕು, ಎಜುಕೇಷನಲ್ಲಿ ಒಳ್ಳೆ ಹೆಸರು ಬರಬೇಕು ಅಂತ. ಒಳ್ಳೆ
ಒಳ್ಳೆಯ ಒಂದು ಅಭಿಪ್ರಾಯ. ಯಾಕಂತಂದರೆ ಈಗಿನ ಸೊಸೈಟಿಯಲ್ಲಿ ಎಜುಕೇಷನ್ಗೆ ಅದರದ್ದೇ ಆದಂಥ ಸ್ಥಾನಮಾನ ಇದೆ. ಹಾಗೆಯೇ ಕಲ್ಚರ್ ಆ್ಯಕ್ಟಿವಿಟೀಸಿಗೂ ಕೂಡ ಅದಕ್ಕಿಂತ ಜಾಸ್ತಿ ಆದಂಥನೇ ಸ್ಥಾನಮಾನ ಇದೆ. ಹಾಗಾಗಿ ಎಲ್ಲ ಪೇರೆಂಟ್ಸ್ ಹತ್ರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಏನು ಅಂತಂದರೆ, ನಿಮ್ಮ ಮಕ್ಕಳಿಗೆ ಓದಿಸಿ, ಅವರು ಚೆನ್ನಾಗಿ ಓದ್ತಾರೆ, ಅದರ ಜೊತೆ ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೆ. ಈ ರೀತಿ ಕಲ್ಚರ್ ಆ್ಯಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ಡ್ಯಾನ್ಸ್ ಮಾಡಬೇಕು, ಆ್ಯಕ್ಟಿಂಗ್ ಮಾಡಬೇಕು. ಕೆಲವರು ಒಳ್ಳೊಳ್ಳೆ ಟ್ಯಾಲೆಂಟೆಡ್ ಮಕ್ಕಳೆಲ್ಲ ಇರ್ತಾರೆ. ಸೊ ಅಂಥವ್ರಿಗೆ ಏನು ಅನಿಸುತ್ತೆ, ಬೇಡ ಅದರಿಂದ ಎಲ್ಲಿ ಎಜುಕೇಷನ್ಗೆ ಬೆಟ್ಟಾಗುತ್ತೇನೋ ಆ ಥರ ಈ ಥರ ಅಂತ ಅಂದ್ಕೊಂಡಿರ್ತಾರೆ. ಸೊ ನನ್ನಮ್ಮ ಕೂಡ ಆವಾಗ ಒಂದ್ಸಲಿ ಇಲ್ಲ ಅವಳಿಗೆ ಎಜುಕೇಷನಲ್ಲಿ ಹಿಂದೆ ಬೀಳ್ತಾಳೆ ಅನ್ನೋ ಒಂದು ಮೈಂಡ್ಸೆಟ್ ಇಟ್ಕೊಂಡು ಅವರು ಇರ್ತಿದ್ರೆ ನಾನಿವತ್ತು ಮಜಾ ಭಾರತ ಹೋಗೋಕ್ಕಾಗ್ತಾ ಇರಲಿಲ್ಲ. ಈ ಥರ ಇಲ್ಲಿ ಒಂದು ಟಿ ವಿ ಆ್ಯಂಕರ್ ಬಂದು ನಿಮ್ಮ ಹತ್ರ ಮಾತಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಅದೇ ರೀತಿ ನೀವು ಕೂಡ ನಿಮ್ಮ ಮಕ್ಕಳಿಗೆ ಒಂದು ಫ್ರೀ ಆಗಿ ಬಿಟ್ಟು, ಅಂದರೆ ಈ ಥರ ಎಲ್ಲ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡಿ, ಎಜುಕೇಷನ್ ಕೂಡ ಬ್ಯಾಲೆನ್ಸ್ ಮಾಡಿ ಅಂತೇಳಿ ಒಂದು ಒಳ್ಳೆ ಮಾತನ್ನು ನೀವು ಹೇಳಿಕೊಟ್ರೆ ಖಂಡಿತವಾಗಿಯೂ ನಿಮ್ಮ ಮಕ್ಕಳು ಕೂಡ ಒಂದು ಉತ್ತಮವಾದಂಥ ಸಾಧನೆಯನ್ನ ಮಾಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೇನ್ ಆಗಿ ಅವರ ಒಂದು ಟ್ಯಾಲೆಂಟ್ ಅನ್ನು ಐಡೆಂಟಿಫೈ ಮಾಡಬೇಕು, ಆಮೇಲೆ ಆಪರ್ಚುನಿಟಿ ಅನ್ನುವಂತದನ್ನ ಕೊಡಬೇಕು, ಮೊದಲಾಗಿ ಅವರ ಹತ್ರ ಇಂಟ್ರೆಸ್ಟ್ ಅನ್ನುವಂಥದ್ದು ಕೂಡ ಇರಬೇಕು. ಎಸ್, ಇನ್ನು ಕೂಡ ಮಾತನಾಡೋದಕ್ಕೆ ತುಂಬಾ ಇದೆ. ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಎಸ್ ವೀಕ್ಷಕರು, ಈಗಾಗಲೇ ಹೇಳಿದ ಹಾಗೆ ಆರಾಧನಾ ಅವರು ತಮ್ಮ ಜೀವನದ ಕುರಿತಾಗಿ ಮಾತನಾಡ್ತಾ ಇದ್ರು. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಒಂದು ದೊಡ್ಡ ಸಾಧನೆಯ ಶಿಖರವನ್ನ ಏರ್ತಾ ಇದ್ದಾರೆ. ಇನ್ನು ಕೂಡ ಸಾಕಷ್ಟು ಸಾಧನೆಗಳನ್ನ ಮಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿ ಕೂಡ ಬರಲಿದೆ. ಈ ಕುರಿತಾಗಿ ಇನ್ನಷ್ಟು ಮಾತನಾಡೋದಕ್ಕಿದೆ. ಕಾರ್ಯಕ್ರಮ ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ. ವಿರಾಮದ ಬಳಿಕ ಮತ್ತೆ ಕಲಾರಾಧನಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಇವತ್ತು ಕೃಷ್ಣ ಜನ್ಮಾಷ್ಟಮಿಯ ಒಂದು ವಿಶೇಷ ಕಾರ್ಯಕ್ರಮ ಇದು. ನಮ್ಮೊಂದಿಗಿದ್ದಾರೆ ಆರಾಧನಾ ಭಟ್. ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ಮಾತನಾಡಿದ್ದಾರೆ, ಇನ್ನು ಕೂಡ ಸಾಕಷ್ಟು ವಿಚಾರಗಳ ಕುರಿತಾಗಿ ಮಾತನಾಡಲಿಕ್ಕಿದ್ದಾರೆ. ಕಾರ್ಯಕ್ರಮವನ್ನ ಮುಂದುವರಿಸೋಣ. ಎಸ್ ಆರಾಧನಾ, ಈಗಾಗಲೇ ನೀವು ಮಜಾ ಭಾರತ, ಮಜಾ ಟಾಕೀಸ್ ಎಲ್ಲದಕ್ಕೂ ಕೂಡ ಹೋಗಿ ಆಗಿದೆ. ಸೊ ಆರಾಧನಾ ಕರಾವಳಿಯವರು ಅಂತ ಗೊತ್ತು, ಆದರೆ ಎಲ್ಲಿಯವರು ಅಂತ ಗೊತ್ತಿಲ್ಲ. ಸೊ ಮೂಲತಃ ಆರಾಧನಾ ಎಲ್ಲಿಯವರು ಅಂತ? ಆರಾಧನಾ ಕರಾವಳಿ ಅವಳು ಹೌದು. ಆರಾಧನಾ ಮೂಡಬಿದ್ರೆಯ ನಿಡ್ಡೋಡಿಯ ಒಂದು ಜಾಗದಲ್ಲಿ ಇದ್ದಾಳು. ಆ್ಯಕ್ಚುಲಿ ನಾನು ನಂದು ಪ್ಲೇಸ್ ಯಾವ ರೀತಿ ಅಂತಂದರೆ ಎಲ್ಲ ಇಡೀ ಆಲ್ ಓವರ್ ಕರ್ನಾಟಕದಲ್ಲಿ ನಾನು ಲೈಕ್, ಯಾಕಂತಂದರೆ ಹುಟ್ಟಿದ್ದು ಮೈಸೂರಲ್ಲಿ, ನನ್ನ ಆಫಿದು ಬೆಳೆದದ್ದು ನಾನು ಇಲ್ಲಿ ಸಂಪಿಗೆಯಲ್ಲಿ, ಆಮೇಲೆ ಮತ್ತೆ ದಕ್ಷಿಣ ಕನ್ನಡ ಬೆಳೆದದ್ದು ದಕ್ಷಿಣ ಕನ್ನಡದಲ್ಲೇ, ಆದರೆ ಹುಟ್ಟಿದ್ದು ನಾನು ಮೈಸೂರಲ್ಲಿ. ಸೊ ಹಾಗಾಗಿ ಮೈಸೂರು ದಕ್ಷಿಣ ಕನ್ನಡ ಮಿಕ್ಸ್ ಆಗಿ ಒಂದು ಓವರಾಲ್ ಕರ್ನಾಟಕನೇ ಅಂತ ಒಂದು ಹೇಳ್ಬೋದು. ಓಕೆ, ಈಗ ಮಜಾ ಭಾರತದಲ್ಲೂ ಕೂಡ ನೀವು ಪಾರ್ಟಿಸಿಪೇಟ್ ಮಾಡಿದ್ದೀರಾ, ಮಜಾ ಟಾಕೀಸ್ಗೂ ಕೂಡ ಹೋಗಿದ್ದೀರಾ. ಸೊ ಈ ಮಜಾ ಭಾರತದ ಜರ್ನಿ ಅನ್ನುವಂಥದ್ದು ಯಾವ ರೀತಿ ಸ್ಟಾರ್ಟ್ ಆಯಿತು ಅಂತ? ಮಜಾ ಭಾರತದ ಜರ್ನಿ ನಂದು ಆಡಿಷನ್ ಮೂಲಕ ಸ್ಟಾರ್ಟ್ ಆಯಿತು. ನನಗೆ ಅನಿಸ್ತು ಯಾಕೆ ನನ್ನಲ್ಲೇ ಟ್ಯಾಲೆಂಟನ್ನು ಇಟ್ಕೋಬೇಕು, ತೋರಿಸೋಣ, ಅದಕ್ಕೆ ವೇದಿಕೆ ಹುಡುಕ್ತಾ ಇದ್ದೆ. ಮಜಾ ಭಾರತ ಅದರಲ್ಲಿ ಕೂಡ ಎಲ್ಲ ಮಾಡ್ಬೋದು ಅಂತ ಗೊತ್ತಿದೆ, ಕಾಮಿಡಿ ಎಲ್ಲ ನನಗೊಂದು ಆಪರ್ಚುನಿಟಿ ಸಿಕ್ತಾಗಾಯಿತು ಆ್ಯಕ್ಟಿಂಗಿಗೆ. ಸೊ ಟ್ರೈ ಮಾಡೋಣ ಅಂತ ಹೋಗಿ ಆಡಿಷನಲ್ಲಿ ಫಸ್ಟ್ ರೌಂಡಲ್ಲಿ 400 ಮಕ್ಕಳಿದ್ದು, ಅದರಲ್ಲಿ 8 ಜನರನ್ನು ಸೆಲೆಕ್ಟ್ ಮಾಡಿದರು. ಸೆಕೆಂಡ್ ರೌಂಡಲ್ಲಿ ಮತ್ತೆ ಪುನಃ 400 ಬೇರೆ ಟೈಪ್ ಮಾಡಿದರು. ಅದರಲ್ಲಿ ಮತ್ತೆ ನಾವು ಫಸ್ಟ್ ರೌಂಡ್ ಸೆಲೆಕ್ಟ್ ಆಗಿದ್ದ 8 ಜನ ಮಕ್ಕಳನ್ನು ಮತ್ತೆ ಪುನಃ ಸೆಕೆಂಡ್ ರೌಂಡಲ್ಲಿ ಸೆಲೆಕ್ಟ್ ಮಾಡಿದರು. ಸೊ ಅದರಲ್ಲಿ ಸೆಲೆಕ್ಟ್ ಆಗಿ ಮಜಾ ಭಾರತ ಜರ್ನಿ ಸ್ಟಾರ್ಟ್ ಆಯಿತು. ಇನ್ನೊಂದು ಖುಷಿಯ ವಿಚಾರ ಏನು ಅಂತಂದರೆ, ಮಜಾ ಭಾರತದಲ್ಲಿದ್ದಂಥ ಮಕ್ಕಳಲ್ಲಿ 100ರಲ್ಲಿ 99.99% ಇದ್ದಿದ್ದೆ ಮಂಗಳೂರು ಮಕ್ಕಳು. ಮಂಗಳೂರವ್ರ ಜೊತೆ ಆಟ ಆಡಿಕೊಂಡು, ತುಳುವಲ್ಲಿ ಮಾತಾಡಿಕೊಂಡು ಎಂಜಾಯ್ ಮಾಡಿದ್ದೀವಿ. ಸರ್ಗಳಿಗೆ, ನಮ್ಮದು ಮೆಂಟರ್ ಸರ್ಗಳಿಗೆ ಒಂದೆಷ್ಟು ಕಾಟ ಕೊಟ್ಟಿದ್ದೀವಿ ಅಂತ ನನಗೆ ನೆನಪಿಲ್ಲ. ಅವ್ರಿಗೆ ಅರ್ಥ ಆಗಲ್ಲ ತುಳು ಅಂತೇಳಿ, ನಮ್ಗೆ ಇಷ್ಟ ಆಗಿಲ್ಲ ಅಂತಂದರೆ ಆ ಡೈಲಾಗ್ ಅಲ್ವಾ, ದಾದ ಮಾರ ಒಂದು ದಾದ ಇಂಗ್ಲಿ ದಾಲ ಅರ್ಥ ಆಪುಜಿ ಅಂತ ಬೈಕೊಳ್ತಿದ್ವಿ. ಅವ್ರಿಗೆ ಅರ್ಥ ಆಗ್ತಾ ಇರಲಿಲ್ಲ. ಅಣ್ಣಗಳಿಗೆ ಅಕ್ಕಂದ್ರಿಗಳಿಗೆಲ್ಲ ತುಂಬ ಗೋಳೈಕೊಳ್ತಾ ಇದ್ವಿ. ಸೊ ಆ ರೀತಿ ಮಜಾ ಭಾರತ ಜರ್ನಿ ಒಂದು ಫುಲ್ ಒಂದು ಫ್ಯಾಮಿಲಿ ಥರ ಇದ್ವಿ. ಒಂದು ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಎಲ್ಲ ದುಃಖಗಳನ್ನು ಶೇರ್ ಮಾಡ್ಕೊಳ್ತಾ ಇದ್ರು. ಒಂದು
ಸಂಡೇ ಸ್ಯಾಟರ್ಡೆ ರಿಹರ್ಸಲ್ ಅಂತ ಮಾಡಿ ಸಂಡೇ ಒಂದು ದಿನ ಈವ್ನಿಂಗ್ 4 ಗಂಟೆಗೆ ಸ್ನ್ಯಾಕ್ಸ್ ಟೈಮಲ್ಲಿ ನಮಗೆ ಒಂದು ಕೂತ್ಕೊಂಡು ಹಂಚಿಕೊಂಡು ಮಾತಾಡುವಂಥ ಒಂದು ಟೈಮನ್ನು ಕೂಡ ಇಟ್ಟಿದ್ರು ಮಜಾ ಭಾರತದಲ್ಲಿ. ನೆಕ್ಸ್ಟ್ ಡೇ ಶೂಟಿಂಗ್ ಟೈಮ್ ಇತ್ತು. ಸೊ 3 ದಿನ ಪ್ರಾಕ್ಟೀಸ್ ಇತ್ತು, ನೆಕ್ಸ್ಟ್ ಡೇ ಶೂಟಿಂಗ್. ಸೊ ಆ ರೀತಿ ಒಂದು ಓವರಾಲ್ ಅಂತ ಹೇಳ್ಬೇಕಂದ್ರೆ ನನ್ನ ಲೈಫಲ್ಲಿ ಯಾವುದೇ ಇದಕ್ಕಿಂತ ದೊಡ್ಡ ದೊಡ್ಡ ಆಫರ್ಗಳು ಬಂದರೂ ಕೂಡ ಮಜಾ ಭಾರತನ ಲೈಫಲ್ಲಿ ಮರೆಯುವಾಗಿಲ್ಲ. ಯಾಕಂತಂದರೆ ಬೆಸ್ಟ್ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು, ನನ್ನ ಲೈಫಲ್ಲೇ ಒಂದು ಬೆಸ್ಟ್ ಮೆಮೊರೇಬಲ್ ಮೂಮೆಂಟ್ ಅಂತ ಹೇಳ್ಬೋದು. ನನ್ನ ಲೈಫ್ ಜರ್ನಿ ಒಂದು ಎಲ್ಲರಿಗೂ ಗೊತ್ತಾಗುವಂತೆ ಸ್ಟಾರ್ಟ್ ಆಗಿದ್ದೆ ಮಜಾ ಭಾರತದಿಂದ ಅಂತ ಹೇಳ್ಬೋದು. ಇದಕ್ಕೆ ಪ್ರಿಪರೇಷನ್ಸ್ ಅನ್ನುವಂಥದ್ದು ಯಾವ ರೀತಿ ನಡೀತಾ ಇತ್ತು? ಅಂದ್ರೆ ಈಗ ನಮ್ಮ ದಕ್ಷಿಣ ಕನ್ನಡ ಅಥವಾ ಮಂಗಳೂರಿನ ಕನ್ನಡ ಅನ್ನುವಂಥದ್ದು ಬೇರೆ, ಅಲ್ಲಿಯ ಕನ್ನಡ ಅನ್ನುವಂಥದ್ದು ಬೇರೆ. ಸೊ ಕರ್ನಾಟಕದ ಜನರಿಗೆ ಹೋಲುವಂತ ಕನ್ನಡವನ್ನು ನಾವು ಮಾತಾಡಬೇಕು. ಸೊ ಈ ವಿಚಾರದಲ್ಲಿ ಏನಾದರೂ ತೊಂದರೆ ಆಯ್ತಾ ಅಂತ? ಇಲ್ಲ, ನನಗೆ ಇವಾಗ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ, ಒಂದು ಸ್ವಲ್ಪ ತುಳು ಐ ಮೀನ್ ನಮ್ಮ ದಕ್ಷಿಣ ಕನ್ನಡದ ಕನ್ನಡ ಬರ್ತಾ ಇದೆ ಹೊರತು ನಾನು ಕೂಡ ನಿಮ್ಮ ಹತ್ರ ಇವಾಗ ಮಾತಾಡುವಾಗ ಆ ಕನ್ನಡನೇ ಮಾತಾಡ್ತಾ ಇದ್ದೀನಿ, ಬ್ಯಾಂಗ್ಳೂರು ಮೈಸೂರು ಕನ್ನಡನೇ ಮಾತಾಡ್ತಿದ್ದೀನಿ ಅಂತ ಅನ್ನಿಸ್ತಾ ಇಲ್ವಾ? ಯಾಕೆ ಅಂತಂದರೆ ಮೇನ್ ಥಿಂಗ್ ಏನು ಅಂತಂದರೆ ನಮ್ಮ ಆಳ್ವಾಸಲ್ಲಿ ಎಲ್ಲ ಊರಿನ ಮಕ್ಕಳಿದ್ದಾರೆ, ವಿಧ ದಕ್ಷಿಣ ಕನ್ನಡ ಆಗಿರ್ಬೋದು, ಸಾಕಷ್ಟು ಡಿಸ್ಟ್ರಿಕ್ಟಿನ ಮಕ್ಕಳಿದ್ದಾರೆ. ಅವ್ರ ಜೊತೆ ಮಾತಾಡಿ ಅವರ ಸ್ಲ್ಯಾಂಗ್ ಬಂದು ಕರ್ನಾಟಕದ ಒಂದು ನಾರ್ಮಲ್ ಕನ್ನಡ ಏನು ಮಾತಾಡ್ತೇವೆ ಅದು ಬಂದಿದೆ. ನನಗಿಲ್ಲಿ ತನಕ ಕನ್ನಡಕ್ಕೆ ಪ್ರಾಬ್ಲಮ್ ಆಗಿಲ್ಲ. ನನಗೇನಂತಂದರೆ ಪರ್ಸನ್ ಮೇಲೆ ಡಿಪೆಂಡ್. ಈಗ ನಾನು ಒಬ್ಬ ವ್ಯಕ್ತಿ ಹತ್ರ ತುಳು ಮಾತಾಡ್ತಿದ್ರೆ ಕಷ್ಟಪಟ್ಟು ಕನ್ನಡ ಮಾತಾಡುವಂತಂದ್ರೆ ನನಗೆ ಅವ್ರ ಹತ್ರ ಕನ್ನಡ ಮಾತಾಡಕ್ಕೆ ಬರಲ್ಲ, ತುಳುನೇ ಬಂದುಬಿಡುತ್ತೆ. ಒಂದು ವ್ಯಕ್ತಿ ಹತ್ರ ಕನ್ನಡ ಮಾತಾಡ್ತಾ ಇದ್ದೆ, ತುಳು ಮಾತಾಡೋದು ನಂಗೆ ಆಗೋದಿಲ್ಲ, ಕನ್ನಡನೇ ಬಂದುಬಿಡುತ್ತೆ. ಅದೇ ರೀತಿ ಮಜಾ ಭಾರತದಲ್ಲಿ ನನಗೆ ತುಳುನೇ ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ, ಬರೀ ಕನ್ನಡ ಬರ್ತಾ ಇತ್ತು. ಅದೇ ದಕ್ಷಿಣ ಕನ್ನಡಕ್ಕೆ ಬಂದರೆ ನನಗೆ ಕನ್ನಡ ತಪ್ಪುತ್ತೆ, ಬರೀ ತುಳು ಬಂದುಬಿಡುತ್ತೆ ಆ ರೀತಿ. ಸೊ ಕನ್ನಡಕ್ಕೆ ಪ್ರಾಬ್ಲಮ್ ಆಗಿಲ್ಲ ಯಾವುದಕ್ಕೂ ಕೂಡ. ಇಲ್ಲಿ ಸಾಕಷ್ಟು ಪ್ರೋಗ್ರಾಮ್ಗಳನ್ನು ನೀವು ಕೊಡ್ತಾ ಇದ್ರಿ. ಸೊ ಒಂದು ಸ್ಟೇಜ್ ಫಿಯರ್ ಅನ್ನುವಂಥದ್ದು ಕಮ್ಮಿ ಆಗ್ತಾನೆ ಹೋಗ್ತಾ ಇರ್ಬೋದು, ಜಾಸ್ತಿ ಪ್ರೋಗ್ರಾಮ್ಸ್ ಅನ್ನ ಕೊಟ್ಟ ಹಾಗೆ ಸ್ಟೇಜ್ ಫಿಯರ್ ಅನ್ನುವಂಥದ್ದು ಕೂಡ ಕಮ್ಮಿ ಆಗುತ್ತೆ. ಆದ್ರೆ ಮಜಾ ಭಾರತಕ್ಕೆ ಹೋದಾಗ ಹೊಸ ಸ್ಟೇಜ್, ಇಡೀ ಕರ್ನಾಟಕ ನಮ್ಮನ್ನ ನೋಡ್ತಾ ಇದೆ, ಇಡೀ ಕರ್ನಾಟಕದ ಜನರು ನಮ್ಮನ್ನ ನೋಡ್ತಾ ಇದ್ದಾರೆ. ಸೊ ಅಲ್ಲಿ ಹೋದಾಗ ಏನಾದ್ರೂ ಈ ರೀತಿ ಒಂದು ಭಯ ನಿಮ್ಮಂತ ಕಾಡ್ತಾ ಇತ್ತ ಅಂತ? ನನಗೆ ಸ್ಟೇಜ್ ಇದು ಫಸ್ಟ್ ನಂದೊಂದು ಸಿಂಗಲ್, ಒಬ್ಬೊಬ್ರು ಸಿಂಗಲ್ ಆಗಿ ಕೊಟ್ಟು ಎಂಟ್ರಿ ಎಲ್ಲ ಮಾಡಲಿಕ್ಕಿತ್ತು. ನಂದು ಸಿಂಗಲ್ ಆಗಿ ಹೋಗಿ ಡ್ಯಾನ್ಸ್ ಎಲ್ಲ ಆಡಿ ಫುಲ್ ನನಗೆ ಆಗಲೇ ಎಲ್ಲರೂ ಕೂಡ ನನಗೆ ಇಷ್ಟಪಡ್ತಾ ಇದ್ರು. ಆಗ್ಲಿಂದನೇ ಆರಾಧನಾ ಅಂತ ಅಲ್ಲೂ ಕೂಡ ಎಲ್ಲರೂ ಇಷ್ಟಪಡ್ತಾ ಇದ್ರು, ನಿನ್ಗೆ ಯಾವ ಸಾಂಗ್ ಬೇಕಲ್ಲ ಅದನ್ನ ಹಾಕೋಣ ಅಂತ. ನಾನು ಎಲ್ರಿಗೂ ಕೂಡ ಒಳ್ಳೊಳ್ಳೆ ಸಾಂಗ್ ಹಾಕಿ ನಾನು ಸಾಂಗ್ ಹಾಕಿ ಡ್ಯಾನ್ಸ್ ಎಲ್ಲ ಮಾಡಿ ನನಗೆ ಡ್ಯಾನ್ಸ್ ಮಾಡಿ ಫುಲ್ ಎನರ್ಜಿನ ಡ್ಯಾನ್ಸ್ ಮಾಡಿಬಿಟ್ಟಿದ್ದೀನಿ. ಡೈಲಾಗ್ ತೊಗೊಳಕ್ಕಾಗ್ತಿಲ್ಲ, ಉಸಿರಾಟ ಅಂತ ಡೈಲಾಗ್ ಹೇಳಿದೆ. ಮತ್ತು ಭಯ ನನಗೆ ಸ್ವಲ್ಪ ಆಯಿತು, ಯಾಕಂತಂದರೆ ಎದುರಿರೋದು ಶ್ರುತಿ ಮ್ಯಾಮ್ ಮತ್ತು ಎಸ್ ನಾರಾಯಣ್ ಸರ್, ಆಡಿಯನ್ಸ್. ಅದಕ್ಕಿಂತ ಮೇಯ್ನಾಗಿ ಕ್ಯಾಮರಾಕ್ಕೆ ನನಗೆ ಭಯ ಇಲ್ಲ. ಕ್ಯಾಮರಾ ಯಾಕೆ ಅಂತ ಅಂದಿದ್ದು ಅಣ್ಣ ತಂಗಿ ಚಿಕ್ಕಮ್ಮ ದೊಡ್ಡಪ್ಪ ಆ ಥರ. ಯಾಕೆ ಅಂತಂದರೆ ಅದ್ರ ಜೊತೆ ಸಣ್ಣ ವಯಸ್ಸಿಂದ ನಾನು ಹಂಚ್ಕೊಳ್ತಾ ಇದ್ದೀನಿ ನನ್ನ ದಿನ ಲೈಫನ್ನೆಲ್ಲ. ಕ್ಯಾಮರಾಕ್ಕಿಂತ ನನಗೆ ಸಡನ್ನಾಗಿ ಭಯ ಆದದ್ದು ಏನು ಅಂತಂದರೆ ಆ ಸ್ಟೇಜ್, ಮಜಾ ಭಾರತ ಸ್ಟೇಜ್ ಇದನ್ನು ಕರ್ನಾಟಕ ಜನ ನೋಡ್ತಾ ಇದ್ದಾರೆ ಅಂತ. ಆಮೇಲೆ ಅಂತ ಅಂದ್ಕೊಂಡೆ ಭಯ ಇರಬೇಕು, ಆದರೆ ಭಯದೇನು ಪ್ರಯೋಜನ, ಏನು ಮಾಡೋಕ್ಕಾಗಲ್ಲ, ಭಯ ಎಲ್ಲ ಬಿಟ್ಟಾಕಿ ಇವಾಗ ಏನಿದೆ ಸೂಪರಾಗಿ ಮಾಡಬೇಕು ಅನ್ನೋದೊಂದು ಮೈಂಡ್ ಸೆಟ್ಟಲ್ಲಿತ್ತು. ನಾನಂತೂ ನನಗೆ ನಾನು ಎಲ್ಲಿದ್ದೀನಿ ಅಂತಲೇ ಗೊತ್ತಾಗಿಲ್ಲ, ಯಾವುದೋ ನನ್ನ ಲೋಕದಲ್ಲೇ ಮಾಡ್ತಾ ಇದ್ದೀನಿ ಅಂತ ಮಾಡಿಬಿಟ್ಟೆ. ಆಮೇಲೆ ಥ್ಯಾಂಕ್ ಯು ಅಂತ ಹೇಳಿದ್ಮೇಲೆ ಗೊತ್ತಾಯಿತು ನಾನು ಮಜಾ ಭಾರತ ಸ್ಟೇಜಲ್ಲಿದ್ದೀನಿ ಅಂತ. ಓಕೆ, ಯಾವತ್ತಾದ್ರೂ ನಿಮಗೆ ಅಲ್ಲಿ ಹೋದ್ಮೇಲೆ ಪ್ರೆಷರೈಸ್ಡ್ ಅಂತ ಅನಿಸ್ತಾ, ಅಂದರೆ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ, ಸ್ವಲ್ಪ ಕಷ್ಟ ಆಗ್ತಾ ಇದೆ ನನಗೆ ಅಂತ ಏನಾದರೂ ಅನಿಸಿದೆಯಾ ನಿಮಗೆ? ಚಾನ್ಸೇ ಇಲ್ಲ, ನೋ ವೇ. ಯಾಕೆ ಅಂತಂದರೆ ಮಜಾ ಭಾರತದಲ್ಲಿ ನಮಗೆ ಪ್ರೆಷರ್ ಕೊಡ್ತಾನೆ ಇರಲಿಲ್ಲ. ಅಂದರೆ 3 ದಿನ ಪ್ರಾಕ್ಟೀಸ್, 2 ದಿನ ಪ್ರಾಕ್ಟೀಸ್, 1 ದಿನ ಶೂಟಿಂಗ್ ಅಂತ ಇರ್ತಿತ್ತು. ಆ 2 ದಿನದಲ್ಲಿ ನಾವು 2 ದಿನನೂ ಪ್ರಾಕ್ಟೀಸೇ ಮಾಡ್ತಾ ಇರಲಿಲ್ಲ. ನಾನಂತೂ ಸ್ಕ್ರಿಪ್ಟು ಮುಟ್ತಾನೆ ಇರಲಿಲ್ಲ. ಒಂದೊಂದು ಏನು ಮಾಡ್ತಾರೆ, ಕ್ಯಾರೆಕ್ಟರ್ಗೆ ಒಬ್ಬೊಬ್ಬರಿಗೆ ಕ್ಯಾರೆಕ್ಟರ್ ಕೊಟ್ಟು ಆ ಒಂದೊಂದು ಸ್ಕಿಟ್ ಮಾಡಿ ಸ್ಕ್ರಿಪ್ಟ್ ಹಂಚ್ತಾರೆ. ನಾನು ಕ್ಯಾರೆಕ್ಟರ್ ಕೇಳ್ಕೊಂಡೆ, ಅರ್ಥ ಮಾಡ್ಕೊಂಡೆ, ಓಕೆ ಸ್ಕ್ರಿಪ್ಟ್ ಅಮ್ಮನಿಗೆ ಬಿಸಾಕ್ಬಿಡ್ತೀನಿ, ನಾನು ಯೂಸೇ ಮಾಡ್ತಾ ಇರಲಿಲ್ಲ ಸ್ಕ್ರಿಪ್ಟ್. ಕೆಲವರು ಮಾತ್ರ, ನಮ್ಮ ಮಕ್ಳು ಯಾರು ಯೂಸ್ ಮಾಡ್ತಾ ಇರಲಿಲ್ಲ, ಎಲ್ಲ ಕೂಡ ಬಂದ್ರೆ ನೋಡ್ಕೊಂಡು ಹೇಳ್ತಾ ಇದ್ರು. ಅದೇ ರೀತಿ ಒಂದು ದಿನದಲ್ಲಿ ನಮ್ಮ ಪ್ರಾಕ್ಟೀಸ್ ಮುಗಿತಾಯ್ತಾ, ಇನ್ನೊಂದು ದಿನದಲ್ಲಿ ಆಟ ಆಡಿ. ಅವಾಗ ನಾನು ಇನ್ನು 8th ಸ್ಟ್ಯಾಂಡರ್ಡಲ್ಲಿದ್ದೆ. ಫುಲ್ ಆಟ ಆಡೋದು, ಎಂಜಾಯ್ ಮಾಡೋದು ಅದೇ ಇತ್ತು ಮೈಂಡಲ್ಲಿ. ಸೊ ಚಿಕ್ಕ ಮಕ್ಳು ಎಲ್ಲರೂ ಕೂಡ ಇದ್ರು, ಅದೇ ಥರ ಇತ್ತು. ಸೊ ಆಟ ಪಾಠದ ಮಧ್ಯದಲ್ಲಿ ಪ್ರೆಷರ್ ನಮಗೇನು ಕಾಣಿಸ್ಲಿಲ್ಲ. ಮತ್ತು ಶೂಟಿಂಗ್ ಟೈಮಲ್ಲಿ ಖುಷಿ, ಇವಾಗ ಸೆಲೆಬ್ರಿಟಿ ಇವ್ರು ಬರ್ತಾರೆ, ಇವ್ರನ್ನ ನೋಡ್ಬೋದು, ಇದ್ರ ಜೊತೆ ಫೋಟೋ ತೊಗೋಬೋದು, ಇದ್ರ ಜೊತೆ ಮಾತಾಡ್ಬೋದು ಆ ರೀತಿ. ಸೊ ಮಜಾ ಭಾರತದಿಂದ ಒಂದು ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡೆ, ಯಾವ ರೀತಿ ಇರುತ್ತೆ ಅಂತ ಗೊತ್ತಾಯಿತು. ಮತ್ತು ಆ್ಯಕ್ಟಿಂಗ್ ಅನ್ನೋದನ್ನು ಜಾಸ್ತಿ ಮಾಡಿದ ನನಗೆ ಮಜಾ ಭಾರತ, ಮಾತಾಡೋದಕ್ಕೆ ಇನ್ನೂ ನಿರರ್ಗಳವಾಗಿ ನನಗೆ ಕಲಿಸಿಕೊಟ್ಟದ್ದು ಮಜಾ ಭಾರತ. ಸೊ ಅದೇ ರೀತಿ ನನಗೆ ಪ್ರೆಷರ್ ಅನ್ನೋದು ಯಾವ ವಿಷಯದಲ್ಲಿ, ಮಜಾ ಭಾರತ ಅಂತ ಅಲ್ಲ, ಯಾವ ವಿಷಯದಲ್ಲಿ ಬರುವುದಿಲ್ಲ, ನನ್ನ ಪ್ರಕಾರ ಬರಬಾರ್ದು. ಇಂಟ್ರೆಸ್ಟ್ ಅನ್ನುವಂಥದ್ದಿದ್ರೆ ಪ್ರೆಷರ್ ಕೂಡ ಗೊತ್ತಾಗೋದಿಲ್ಲ, ಕಷ್ಟ ಅಂತ ಅನ್ಸೋದಿಲ್ಲ, ಇಷ್ಟಪಟ್ಟು ಮಾಡಬೇಕು. ಒಂದು ಕಡೆ ಆಕ್ಟಿಂಗ್ ಆಯ್ತು, ಇನ್ನೊಂದು ಅಧ್ಯಾಯ ಇದೆ ಸಿಂಗಿಂಗ್. ಸೊ ಇದರಲ್ಲಿ ಯಾವ ರೀತಿ ನೀವು ಇದು ಮಾಡ್ತಾ ಹೋದ್ರಿ, ಸಾಧನೆಯನ್ನ ಮಾಡ್ತಾ ಹೋದ್ರಿ, ಯಾವ ರೀತಿ ಇದ್ರ ಮೇಲೆ ನಿಮ್ಗೆ ಇಂಟ್ರೆಸ್ಟ್ ಬಂತು ಅಂತ?
ಸಿಂಗಿಂಗ್ ಆ್ಯಕ್ಚುಲಿ ನಿಜ ಹೇಳಬೇಕು ಅಂತಂದರೆ ಸಾಧನೆ ಅನ್ನೋದಕ್ಕಿಂತ ನನ್ನ ಇಂಟ್ರೆಸ್ಟ್ ಅನ್ನೋದಕ್ಕಿಂತ ಏನಂತಂದರೆ ಅದು ಒಂದು ನಾನು ಹೇಳಿದ್ನಲ್ಲ, ಒಂದು ಅನ್ನ ಅಂತಿದ್ರೆ ಮನುಷ್ಯ ಇದ್ದಾಗ ಎಲ್ಲ ಪಾರ್ಟ್, ಅದೇ ರೀತಿ ಒಂದು ಸಿಂಗಿಂಗ್ ಕೂಡ ನನ್ನ ಲೈಫಲ್ಲಿ ಒಂದು ಪಾರ್ಟ್. ಆ ಪಾರ್ಟಲ್ಲಿ ಏನಂತಂದರೆ ಅದನ್ನು ಚೆನ್ನಾಗಿ ಮಾಡ್ತಾ ಹೋಗಬೇಕು ಅಂತ. ನಾನು ಆ್ಯಕ್ಚುಲಿ ಇಲ್ಲಿ ತನಕ ಯಾವತ್ತೂ ಕೂಡ ಪ್ರತಿಯೊಬ್ಬರು, ನನ್ನ ಪ್ರಕಾರ ಪ್ರತಿಯೊಬ್ಬನು ಕೂಡ ಸಿಂಗರೇ, ಪ್ರತಿಯೊಬ್ಬರು ಕೂಡ ಒಂದು ಅದ್ಭುತವಾದಂಥ ಬಾತ್ರೂಮ್ ಸಿಂಗರ್. ಯಾಕೆಂತಂದರೆ ಯಾರು ಇಲ್ಲದೇ ಇರೋಂಥ ಸಮಯದಲ್ಲಿ ಎಷ್ಟು ಚೆನ್ನಾಗಿ ಹಾಡ್ತಾರೆ. ನಾನೇ ಎಷ್ಟು ಸಲ ಎಕ್ಸ್ಪೀರಿಯನ್ಸ್ ಪಟ್ಟಿದ್ದೀನಿ. ಯಾರು ಇಲ್ದಿರೋ ಟೈಮಲ್ಲಿ ನಾನು ಚೆನ್ನಾಗಿ ಹಾಡ್ತೀನಿ. ನನ್ನ ಫ್ರೆಂಡ್ಸ್ಗಳೆಲ್ಲ ಕೇಳ್ತಾರೆ ಎಷ್ಟು ಚೆನ್ನಾಗಿ ಹಾಡ್ತೀರಾ, ಸ್ಟೇಜಲ್ಲಿ ಹೋಗಿ ಹಾಡ್ರೆ ಅಂತಂದರೆ ಇಲ್ಲ ನನ್ನಿಂದ ಆಗಲ್ಲ, ಬೇಡ ಬೇಡ, ಆ ರೀತಿಯ ಸ್ಟೇಜ್ ಫಿಯರ್ ಇರುತ್ತೆ. ಸೊ ನನಗೆ ಸಿಂಗಿಂಗ್ ಅಂತ ಬಂದಾಗ ಎಷ್ಟು ಆಸಕ್ತಿ ಇರುತ್ತೆ, ನನಗೆ ಕಲಿಬೇಕು ಅನ್ನೋದು ಆಸಕ್ತಿ ಇರುತ್ತೆ. ಬಟ್ ನನಗೆ ಕಲೀಲಿಕ್ಕೆ ಟೈಮ್ ಸಿಕ್ಕಿಲ್ಲ, ಮಜಾ ಬರ್ತಾ ಇದ್ರೋದ್ರಿಂದ. ಸ್ವಲ್ಪ ಕಲ್ತಿದ್ದೀನಿ ನಾನು ಸಂಗೀತವನ್ನು, ಒಂದು 2 months ಅಷ್ಟೇ. ಆದರೆ ನನಗೆ ಸಿಂಗಿಂಗ್ ಅಂದರೆ ಇಂಟ್ರೆಸ್ಟ್, ಅದರಲ್ಲಿ ಏನೇ ಇದ್ದರೂ ಏನೇ ಕೊಟ್ಟರು ಹಾಡೋಣ ಅಂತ, ಆ ರೀತಿ. ಸೊ ಹಾಗಾಗಿ ನನಗೆ ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ರೇಗಿಸ್ತಾರೆ, ನೀನು ಹಾಡಿದ್ರೆ ಕಾಗೆ ಹಾರೋಗುತ್ತೆ ಹಾಗೆ ಹೀಗೆ ಅಂತೆಲ್ಲ. ಅದಕ್ಕೆ ಪರವಾಗಿಲ್ಲ, ಕಾಗೆನೆ ಅಂದರೆ ಎಲ್ಲಿದು ಬರುತ್ತೆ ನನ್ನ ಹಾಡು ಕೇಳೋಕ್ಕೆ, ಆ ರೀತಿ ಅಂತ ಹೇಳಿ. ಸೊ ಸಿಂಗಿಂಗಲ್ಲಿ ಅಂತ ಹೇಳೋಕ್ಕಂತ ಹೋದರೆ ನನ್ನದು ಒಂದು ಲೈಫಲ್ಲಿ ಅದೊಂದು ಮೇಯ್ನ್ ಮತ್ತು ಬೆಸ್ಟ್ ಪಾರ್ಟ್ ಅಂತ ಹೇಳೋದು. ಎಸ್ ಆರಾಧನಾ, ನೀವು ತುಂಬ ಚೆನ್ನಾಗಿ ಹಾಡ್ತೀರಾ ಅಂತ ಕೂಡ ನಾವು ಕೇಳಿದ್ದೇವೆ. ಸಾಕಷ್ಟು ಪ್ರೋಗ್ರಾಮ್ಗಳನ್ನು ಕೂಡ ಕೊಟ್ಟಿದ್ದೀರಾ. ಒಂದು ಕಡೆ ಆ್ಯಕ್ಟಿಂಗ್ ಆದರೆ ಇನ್ನೊಂದು ಕಡೆ ಸಿಂಗಿಂಗ್, ಎರಡನ್ನ ಕೂಡ ಬ್ಯಾಲೆನ್ಸ್ ಮಾಡ್ತೀನಿ, ಎರಡಕ್ಕೂ ಕೂಡ ಸಮಾನವಾದ ಒಂದು ಆದ್ಯತೆಯನ್ನು ಕೊಡ್ತೀನಿ ಅಂತ ಈಗಾಗಲೇ ಹೇಳಿದ್ದೀರಾ ನೀವು. ಸೊ ನಮ್ಮ ವೀಕ್ಷಕರಿಗೋಸ್ಕರ ಒಂದು ಒಳ್ಳೆಯ ಹಾಡನ್ನು ಹಾಡ್ಬೋದಾ ಅಂತ? ಖಂಡಿತವಾಗಿ. ಯಾವ ಹಾಡನ್ನು ಹಾಡ್ತೀರಾ? ಇವತ್ತು ಕೃಷ್ಣ ಜನ್ಮಾಷ್ಟಮಿ, ಕೃಷ್ಣನ ದಿನ. ಎಲ್ಲರೂ ಕೂಡ ಕೃಷ್ಣನನ್ನು ಆರಾಧಿಸ್ತಿರ್ತಾರೆ, ಪೂಜಿಸ್ತಾ ಇರ್ತಾರೆ. ಕೃಷ್ಣನ ಮಹತ್ವವನ್ನು ಹೇಳುವಂಥ ಒಂದು ಕೃಷ್ಣನ ಹಾಡನ್ನು ಇವತ್ತು ಹಾಡಕ್ಕೆ ಇಷ್ಟಪಡ್ತೀನಿ. ನೀನೇ ರಾಮ, ನೀನೇ ಶ್ಯಾಮ, ನೀನೇ ಅಲ್ಲ, ನೀನೇ ಯೇಸು, ನೀನೇ ಧರ್ಮ, ನೀನೇ ಮರ್ಮ, ನೀನೇ ಕರ್ಮ, ನೀನೇ ಪ್ರೇಮ, ನಿನ್ನ ಜೀವದ ಮಾಲೀಕ ನಾನು, ನಿನ್ನ ಪಾಲಿನ ಸೇವಕ ನಾನು, ನನಗೇನು ಹೆಸರಿಲ್ಲ, ಹೆಸರಲ್ಲಿ ನಾನಿಲ್ಲ, ಕಣ ಕಣ ಕಣದೊಳಗೆ ಕುಳಿತಿರುವೆ ಮುಕುಂದ, ಮುರಾರಿ ಮುಕುಂದ, ಮುರಾರಿ ಮುಕುಂದ, ಮುರಾರಿ ಮುಕುಂದ, ಮುರಾರಿ. ಓಕೆ, ತುಂಬಾ ಚೆನ್ನಾಗಿ ಹಾಡಿದ್ರಿ ನೀವು, ಉತ್ತಮವಾಗಿ ಹಾಡಿದ್ರಿ. ಥ್ಯಾಂಕ್ ಯು. ಒಂದು ಕೃಷ್ಣನನ್ನ ಒಂದು ಸ್ಮರಿಸುವಂತ ಒಂದು ಹಾಡು ಅಂತ ಹೇಳ್ಬೋದು. ನಿಮ್ಮ ಕಂಠದಲ್ಲಿ ಚೆನ್ನಾಗಿ ಮೂಡಿ ಬಂದಿದೆ. 2 ತಿಂಗಳು ಸಂಗೀತ ಕ್ಲಾಸಿಗೆ ಹೋಗಿ ಇಷ್ಟು ಚೆನ್ನಾಗಿ ನೀವು ಹಾಡ್ತಾ ಇದ್ದೀರಾ ಅಂದ್ರೆ ಇನ್ನು ಅದರಲ್ಲೇ ಮತ್ತೆ ಪರಿಣಿತಿಯನ್ನು ಹೊಂದಿದ್ರೆ ಖಂಡಿತ. 2 ತಿಂಗಳು ಅಂತಂದ್ರೆ ಐ ಥಿಂಕ್ ನಾನು 6th ಇರ್ಬೇಕಾದ್ರೆ ಹೋಗಿದ್ದೆ. ಈಗ ಅಂದ್ರೆ ಸಾರಿ ಗಮ ಪದ ನಿಸ ಅಂದ್ರೆ ಏನಂತ ಗೊತ್ತಿದ್ರೆ ಸ್ವರಗಳಂತ ಗೊತ್ತು. ಮತ್ತೆ ನನ್ನ ಪ್ರಕಾರ ಖಂಡಿತವಾಗಿಯೂ ಮನುಷ್ಯನಿಗೆ ಕಲಿತಾ ಹೋದರೆ ಸಾಕಷ್ಟು ಕಲಿತಾ ಇರ್ತಾನೆ. ಸೊ ಅದೇ ರೀತಿ ನಾನು ಕೂಡ ಒಳ್ಳೆಯ ಒಂದು ವಿಷಯಗಳನ್ನಾಗಿರ್ಬೋದು, ಸಂಗೀತವನ್ನು ಕಲಿಬೇಕಂತ ಆಸೆ ಇದೆ. ನನ್ನದೊಂದು ಈ ಒಂದು ಒತ್ತಡಗಳೆಲ್ಲ ಮುಗಿದ ತಕ್ಷಣ ಸಂಗೀತ ಕಲಿತೇನೆ. ಮತ್ತು ಡ್ಯಾನ್ಸ್, ಭರತನಾಟ್ಯ ಕೂಡ ಅದರಲ್ಲೂ ಕೂಡ ಒಂದು ಉತ್ತಮವಾದಂಥ ಸಾಧನೆಯನ್ನು ಮಾಡಬೇಕಂತಿದೆ. ಅದಕ್ಕೋಸ್ಕರ ಅದೆರಡನ್ನು ಮಾಡ್ತಾ ಇರ್ತೀನಿ. ಆಮೇಲೆ 10th. ಓಕೆ ಆರಾಧನಾ, ಈಗ ಇಷ್ಟೆಲ್ಲ ನೀವು ಮಾಡ್ತಾ ಇದ್ದೀರಾ, ಕಲಿತಾ ಇದ್ದೀರಾ, ಬೆಳೀತಾ ಇದ್ದೀರಾ. ಸೊ ನಿಮ್ಗೆ ಯಾರಾದ್ರೂ ಇನ್ಸ್ಪಿರೇಷನ್ ಅಂತ ಇದ್ದಾರಾ ಅಂತ? ಒಂದು ಆಕ್ಟ್ರೆಸ್ ಆಗಿರ್ಲಿ, ಒಬ್ಬ ಆಕ್ಟರ್ ಆಗಿರ್ಲಿ, ಸೊ ಅವರನ್ನ ನೋಡಿ ನಾನು ಕೂಡ ಇವ್ರ ತರ ಆಗ್ಬೇಕು, ಅಥವಾ ಇವರಿಂದ ಏನಾದ್ರೂ ನಾನು ಕಲಿತಾ ಇದ್ದೇನೆ, ಈ ರೀತಿ ಯಾರಾದ್ರೂ ಇನ್ಸ್ಪಿರೇಷನ್ ಅಂತ ನಿಮ್ಗೆ ಯಾರಾದ್ರೂ ಇದ್ದಾರಾ ಅಂತ? ನನಗೆ ಆ್ಯಕ್ಟ್ರೆಸ್ ಅಂತ ಬಂದಾಗ ಇನ್ಸ್ಪಿರೇಷನ್ ಇವ್ರ ಥರ ಆಗಬೇಕಂತಿಲ್ಲ. ನನಗೆ ನನ್ನ ಥರ ನಾನೇ ಆಗಬೇಕು, ಬೇರೆಯವ್ರು ಆಸೆ ಪಡಬೇಕು, ನಾನು ಆರಾಧನ ಥರ ಆಗಬೇಕು ಅನ್ನೋ ಒಂದು ಆಸೆ ಇದೆ ನನಗೆ ಇನ್ಸ್ಪಿರೇಷನ್ ಅಂತ ಬಂದಾಗ ಖಂಡಿತವಾಗಿ ನನಗೆ ಆ್ಯಕ್ಟ್ರೆಸ್ಗಿಂತ ನನ್ನ ಅಮ್ಮನೇ ನನಗೆ ಇನ್ಸ್ಪಿರೇಷನ್. ಯಾಕೆ ಅಂತಂದರೆ ಅವರು ಕೂಡ ಒಂದು ಒಳ್ಳೆ ಆ್ಯಕ್ಟರ್. ಯಾಕೆಂತಂದರೆ ಈ ಒಂದು ಪ್ರತಿಭಾ ಕಾರಂಜಿ ಅಂತಲ್ಲ ಒಂದು ಸಣ್ಣ ವಯಸ್ಸಲ್ಲಿ ಕಾಂಪಿಟೇಷನ್ ಎಲ್ಲ ಮಾಡ್ತಾರೆ ನೋಡಿ, ಆಗಿನ ಕಾಂಪಿಟೇಷನಲ್ಲಿ ಡ್ಯಾನ್ಸ್ ಅಂತೆಲ್ಲ ಬಂದರೆ ನನ್ನ ಅಮ್ಮ ಡ್ಯಾನ್ಸ್ ಮಾಡಿ ತೋರಿಸ್ತಿದ್ರು, ನನಗೆ ಕಲಿಸ್ಕೊಡ್ತಾಯಿದ್ರು. ಆ್ಯಕ್ಟಿಂಗ್ ಮಾಡಿ ಕಲಿಸಿಕೊಡ್ತಾಯಿದ್ರು. ಹಾಡನ್ನು ಆದರೆ ಹಾಡಿ ಕಲಿಸಿಕೊಡ್ತಾರೆ, ಆ್ಯಕ್ಷನ್ ಎಲ್ಲ ಮಾಡಿ ಕಳಿಸ್ತಾರೆ. ನನಗೆ ಆ್ಯಕ್ಷನ್ ಸಾಂಗ್ ಎಲ್ಲ ಇರ್ತಿತ್ತು ಚಿಕ್ಕ ವಯಸ್ಸಲ್ಲಿ. ಸೊ ಆ ರೀತಿ ನನಗೆ ಆವಾಗ ನನ್ನ ಅಮ್ಮನೇ ಚೆನ್ನಾಗಿ ಮಾಡ್ತಾರೆ ಅಂತಂದ್ರೆ ಅವ್ರ ಮಗಳಿಗೆ ನಾನು ಇನ್ನೂ ಚೆನ್ನಾಗಿ ಮಾಡಬೇಕಲ್ಲ ಅನ್ನೋದು ಆಸೆ ಬೆಳೀತು. ಸೊ ನನ್ನ ಇನ್ಸ್ಪಿರೇಷನ್ ಅಂತಂದರೆ ಖಂಡಿತವಾಗಿ ನನ್ನ ಅಮ್ಮ.
ಓಕೆ, ಚಿಕ್ಕ ವಯಸ್ಸಲ್ಲಿ ನಿಮ್ಗೆ ತುಂಬಾ ಪ್ರಶಸ್ತಿಗಳೆಲ್ಲ ಬರ್ತಾ ಇತ್ತು. ಸೊ ನಿಮ್ಮ ಫ್ರೆಂಡ್ಸ್ ಎಲ್ಲ ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಇದ್ರು ಇದಕ್ಕೆ ಅಂತ? ಆಗ್ಲೇ ಕಾಂಪಿಟೇಷನ್ ಅನ್ನೋಂಥದ್ದು ಏನಾದ್ರು ಇತ್ತಾ ಅಂತ? ನನಗೆ ಚಿಕ್ಕ ವಯಸ್ಸಲ್ಲಿಂದನೇ ಹೇಗಿತ್ತು ಅಂತಂದರೆ, ಆಗ ಕಾಂಪಿಟೇಷನ್ ನಮಗೆ ಚಿಕ್ಕ ವಯಸ್ಸಲ್ಲಿರ್ಬೇಕಾದ್ರೆ ನಮಗೆ ಗೊತ್ತಿರೋದಿಷ್ಟೇ, ಏನಾದ್ರು ತಿಂಡಿ ಅಂತ ಬಂದರೆ ನಾನು ನಿಮಗೆ ಕೊಡೋದಿಲ್ಲ, ಅಮ್ಮ ಬೈತಾರೆ ಆ ಥರ ಒಂದು ಹೇಳೋದು, ಮತ್ತು ಅಮ್ಮ ನಿನ್ನ ಜೊತೆ ಕೋಪ ಮಾಡಲಿಕ್ಕೆ ಹೇಳಿದ್ದಾರೆ, ಆ ಥರ ಒಂದು ಮೈಂಡ್ಸೆಟ್ ಇರುವಂಥ ಟೈಮಲ್ಲಿ ನನಗೆ ಪ್ರೈಸ್ ಆಗಿರ್ಬೋದು, ಕಾಂಪಿಟೇಷನ್ ಎಲ್ಲರೂ ಲೈಕ್ ಆರಾಧನಾ ನಿನಗೆ ಪ್ರೈಸು ಸಿಕ್ಕಿತ್ತಂತೆ, ಹೌದಾ? ನಾನು ಹೌದು ಸಿಕ್ಕಿತ್ತು ಅಂತ ಹೇಳ್ತಿದ್ದೆ. ಲೈಕ್ ಆಗ ಅವ್ರು ಲೈಕ್ ವಾವ್ ಕಂಗ್ರ್ಯಾಟ್ಸ್ ಆಯಿತಾ ಹಾಗೆ ಖುಷಿ ಪಡ್ತಿದ್ರು. ಆವಾಗ ನನಗೆ ಅನ್ಸುತ್ತೆ ಆವಾಗ ಕಾಂಪಿಟೇಷನ್ ಇರಲಿಲ್ಲ. ಈಗ ಒಂದು ಸ್ವಲ್ಪ ಕಾಂಪಿಟೇಷನ್ ಲೆವೆಲಲ್ಲಿ, ಯಾಕಂತಂದರೆ ನನ್ನ ಫ್ರೆಂಡ್ಸ್ ಹೇಳ್ತಾರೆ ಒಳ್ಳೆ ಕೆಲಸವನ್ನು ಮಾಡ್ತಾ ಇದೆಯಾ ಅಂತ. ಅಂದರೆ ಲೈಕ್ ಈಗ ನನಗೆ ಅಂಥ ಕಾಂಪಿಟೇಷನ್ ಅಂತಂದರೆ ಪಾಸಿಟಿವ್ ವೇಯಲ್ಲಿ ಕಾಂಪಿಟೇಷನ್ ಇದೆ, ಅವ್ರಿಗೂ ಆಸೆ ಇದೆ ನಾನು ಕೂಡ ನಂತರ ಸಾಧನೆಯನ್ನು ಮಾಡಬೇಕು, ಹಾಗೆ ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂತ. ಮತ್ತು ಇನ್ನೊಂದು ಮೇಯ್ನ್, ನಾನೇನಾದ್ರು ಮಜಾ ಭಾರತ ಅಥವಾ ಈ ಥರ ಏನಾದ್ರು ಮಾಡಿದ್ದೀನಿ ಅದಕ್ಕೆ ಸ್ಕೂಲ್ ಸಪೋರ್ಟ್ ಇದೆ. ಮೇಯ್ನ್ ಸಪೋರ್ಟ್ ಅಂತಂದರೆ ನನ್ನ ಫ್ರೆಂಡ್ಸ್ಗಳಿದು. ಯಾಕೆಂತಂದರೆ ನನ್ನ ಇಡೀ ವರ್ಷದ ಇರುವಂಥ ನೋಟ್ಸಲ್ಲಿ ನನ್ನ ಫ್ರೆಂಡ್ಸ್ಗಳದ್ದೇ ಹ್ಯಾಂಡ್ ರೈಟಿಂಗ್ ಇದೆ. ಫ್ರೆಂಡ್ಸ್ ಎಷ್ಟು ನೋಟ್ಸ್ ಬರೆದು ಕೊಟ್ಟಿದ್ದಾರೆ, ಎಷ್ಟು ಹೇಳಿಕೊಟ್ಟಿದ್ದಾರೆ, ನನಗೆ ಡೌಟೆಲ್ಲ ಕ್ಲಿಯರ್ ಮಾಡಿಸಿ ಕೊಟ್ಟಿದ್ದಾರೆ. ನನಗೆ ಆ್ಯಕ್ಚುಲಿ ನನ್ನ ಬೆಸ್ಟ್ ಫ್ರೆಂಡ್, ಜೀವದ ಗೆಳತಿ ಅಂತ ಹೇಳ್ಬೋದು, ಪ್ರತೀಕ್ಷಾ ಅಂತ ಒಬ್ಬಳಿದ್ದಾಳೆ. ಥ್ಯಾಂಕ್ ಯು ಸೋ ಮಚ್ ಪ್ರತೀಕ್ಷಾ. ಯಾಕೆಂತಂದರೆ 6th ಫ್ರಮ್ 5 years ನಾವು ಫ್ರೆಂಡ್ಸ್, ಇಲ್ಲಿ ತನಕ ಒಂದ್ಸಲಿ ಜಗಳ ಆಡಿಲ್ಲ. ಮತ್ತು ಇನ್ನೊಂದೇನು ಅಂತಂದರೆ ನಮ್ಮದು ಅವಳು ಹೇಳಿಕೊಡ್ತಾಳೆ ನನಗೆ ಯಾವುದು ಸರಿ, ಯಾವುದು ಇದು, ಆಮೇಲೆ ಯಾವ ರೀತಿ ನಾವು ಇದು ಮಾಡ್ಕೊಂಡು ಹೋಗಬೇಕು. ಎಜುಕೇಷನ್ ಅಂತ ಬಂದಾಗ ಕೂಡ ನನಗೆ ಅದರಲ್ಲಿ ಹೇಳಿಕೊಟ್ಟಿದ್ದಿದೆ. ತುಂಬ ಚೆನ್ನಾಗಿ ನನಗೆ ನೋಟ್ಸ್ ಎಲ್ಲ ಬರೆದು ಕೊಟ್ಟಿರೋದಿದೆ. ಸೊ ಅವರಿಂದ ನಾನು ಸಾಕಷ್ಟು ಕಲ್ತಿದ್ದೀನಿ. ನನ್ನ ಫ್ರೆಂಡ್ಸ್ ಕೂಡ, ಅವರು ಕೂಡ ಟ್ಯಾಲೆಂಟೆಡ್. ಅವಳು ಭರತನಾಟ್ಯದಲ್ಲಿ ಸೀನಿಯರ್ ಮುಗಿಸಿದ್ದಾಳೆ, ತುಂಬ ಚೆನ್ನಾಗಿ ಡ್ಯಾನ್ಸರ್, ತುಂಬ ಚೆನ್ನಾಗಿ ಸಿಂಗರ್ ಕೂಡ. ಸೊ ಅವರಾಗಿರ್ಬೋದು, ಭಕ್ತಿಶ್ರೀ ಆಗಿರ್ಬೋದು, ನನ್ನ ಬೆಸ್ಟ್ ಫ್ರೆಂಡ್ ಅರ್ಪಣ ಆಗಿರ್ಬೋದು, ಇವರೆಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ನನಗೆ ಸಾಕಷ್ಟು ಮೋರಲ್ ವ್ಯಾಲ್ಯೂಸ್ ಇವರಿಂದಲೂ ನಾನು ಕಲ್ತಿದ್ದೀನಿ. ಸೊ ಇವರು ನನಗೆ ಸಾಕಷ್ಟು ಹೇಳಿಕೊಟ್ಟಿದ್ದಾರೆ. ಸೊ ವರ್ಷ ಆಗಿರ್ಬೋದು, ಇವರೆಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್. ನನಗೆ ಸಾಕಷ್ಟು ನೋಟ್ಸನ್ನು ಬರೆದು ಕೊಟ್ಟಿದ್ದೀರಾ. ನಿಮ್ಮ ಒಂದು ಸಪೋರ್ಟಿಗೆ ಥ್ಯಾಂಕ್ಸ್ ಅ ಲಾಟ್. ಓಕೆ ಓಕೆ, ಈಗ ನೀವು ಹೇಳಿದ್ರಿ ನಿಮ್ಮ ನೋಟ್ಸನ್ನೆಲ್ಲ ಬರೆದು ಕೊಟ್ಟಿದ್ದಾರೆ ಅಂತ, ಟೀಚರ್ಸ್ ಬೈಯಲ್ವಾ ನಿಮಗೆ ಅಂತ? ಅದೇ ನಾನು ಹೇಳಿದಲ್ಲ, ಟೀಚರ್ಸ್ ಸಪೋರ್ಟಿಂದ ಮ್ಯಾಮ್ ಹೇಳ್ತಾರೆ, ಮ್ಯಾಮ್ ನನಗೆ ಆಗೋದಿಲ್ಲ ಮ್ಯಾಮ್, ಏನು ಮಾಡು ಅಂತ. ಸರಿ ಪರವಾಗಿಲ್ಲ, ನಿನ್ನಿಂದ ಆಗಲಿಲ್ಲ, ಅಟ್ಲೀಸ್ಟ್ ನಿನ್ನ ಫ್ರೆಂಡ್ಸ್ ಇದ್ದರೂ ಬರೆದು ಕೊಡ. ಯಾಕಂದರೆ ಅವ್ರದ್ದೆಲ್ಲರದ್ದು ಪೋರ್ಷನ್ ಕಂಪ್ಲೀಟ್ ಆಗಿರ್ತದೆ. ನನಗೆ ಕ್ಲಾಸಲ್ಲೇ ಗೊತ್ತಿಲ್ಲ. ನಾನೊಂದು ಎಲ್ಲರೂ ಹೇಳ್ತಾರೆ ಇವತ್ತು ಅಮಾವಾಸ್ಯೆ ಬಂದರೆ, ಇವತ್ತು ಅಮಾವಾಸ್ಯೆ ಅಂತ ಕೇಳ್ತಾರೆ. ಯಾಕೆ ನೀನು ಅಮಾವಾಸ್ಯೆ ಹುಣ್ಣಿಗೆ ಒಂದ್ಸಲಿ ಬರೋದಲ್ಲ, ಇವತ್ತು ಅಮಾವಾಸ್ಯೆ ಅಂತ ಕೇಳ್ತಾರೆ ನನ್ನ ಫ್ರೆಂಡ್ಸ್. ನನಗೆ ಏನು ಗೊತ್ತಿರೋದಿಲ್ಲ, ಫ್ರೀ ಇದ್ದಲ್ಲೆಲ್ಲ ಹೋಗ್ತಾ ಇರ್ತೀನಿ. ಸೊ ಆ ರೀತಿ ಟೀಚರ್ಸ್ ಕೂಡ ಸಪೋರ್ಟ್ ಮಾಡ್ತಾರೆ ನೋಟ್ಸ್ ಅಥವಾ ವಿಷಯ ಹೇಳಿಕೊಡೋದ್ರಲ್ಲೆಲ್ಲ ಬಂದಾಗ. ಸೊ ಸ್ಕೂಲು, ಫ್ರೆಂಡ್ಸ್, ಫ್ಯಾಮಿಲಿ ಇವರ ಸಪೋರ್ಟಿಂದನೇ ನಾನು ಇವತ್ತು ಈ ಒಂದು ಪ್ಲೇಸಲ್ಲಿ ಇದ್ದೀನಿ ಅಂತ ಹೇಳ್ಬೋದು. ಯಾಕಂದ್ರೆ ನೀವು ಸಾಧನೆಯನ್ನ ಮಾಡಿದ್ದೀರಾ, ಅದಕ್ಕಿಂತ ದೊಡ್ಡ ಸಾಧನೆ ಯಾವುದಪ್ಪ ಅಂದ್ರೆ ಅದರೊಟ್ಟಿಗೆ ಎಜುಕೇಶನ್ ಅನ್ನ ಕೂಡ ಮಾಡ್ತಾ ಇದ್ದೀರಾ. ಅಷ್ಟೇ ಸಮಾನವಾಗಿ ಅದಕ್ಕೂ ಕೂಡ ಕಾನ್ಸಂಟ್ರೇಷನ್ ಅನ್ನ ಕೊಡ್ತಾ ಇದ್ದೀರಾ. ಸೊ ಅದು ಮುಖ್ಯವಾಗಿರುವಂತದ್ದು. ಈ ಕುರಿತಾಗಿ ಇನ್ನೂ ಕೂಡ ಮಾತನಾಡಲಿಕ್ಕಿದೆ. ಅದರ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ನಿಮ್ಮ ಸ್ಟೈಲಲ್ಲಿ ನಮ್ಮ ವೀಕ್ಷಕರಿಗೆ ಬ್ರೇಕ್ ಅನ್ನು ತಗೋಬೇಕು, ನೀವು ತಗೊಳ್ಳಿ. ಓಕೆ, ಸ್ಪಂದನ ಟಿವಿಯ ವೀಕ್ಷಕರಿಗೆ ನನ್ನ ಜೊತೆ ಕಲಾರಾಧನಾ ಕಾರ್ಯಕ್ರಮ ಮತ್ತೆ ಪುನಃ ಮುಂದುವರಿತಾ ಇದೆ. ಅದಕ್ಕಿಂತ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ತಗೊಂಡು ಮತ್ತೆ ಬೇಗ ವಾಪಸ್ ಬನ್ನಿ. ಟೇಕ್ ಅ ಶಾರ್ಟ್ ಬ್ರೇಕ್. ಎಸ್, ವಿರಾಮದ ಬಳಿಕ ಮತ್ತೆ ಕಲಾರಾಧನಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮೊಂದಿಗಿದ್ದಾರೆ ಆರಾಧನಾ ಭಟ್. ಈಗಾಗಲೇ ಸಾಕಷ್ಟು ವಿಚಾರಗಳ ಕುರಿತಾಗಿ ಮಾತನಾಡ್ತಾ ಇದ್ದಾರೆ. ಅವರೇ ಮಾತನಾಡಿಕೊಂಡು ಹೋಗ್ತಾ ಇದ್ದಾರೆ. ಅವರ ಜೀವನದ ಕುರಿತಾಗಿ ಹೆಚ್ಚು ಹೆಚ್ಚು ಅನುಭವಗಳನ್ನು ಹೇಳಿಕೊಳ್ತಾ ಇದ್ದಾರೆ. ಬಹುಶಃ ಎಲ್ಲರಲ್ಲೂ ಕೂಡ ಇಂಥದ್ದೊಂದು ಗುಣ ಅನ್ನುವಂಥದ್ದು ಅಳವಡಿಕೆ ಆಗಬೇಕು. ಓಪನ್ ಹಾರ್ಟೆಡ್ ಆಗಿ ನಾವು ಮಾತನಾಡಬೇಕು. ಇನ್ನು ಕೂಡ ಸಾಕಷ್ಟು ವಿಚಾರಗಳ ಕುರಿತಾಗಿ ಅವರ ಹತ್ರ ಮಾತನಾಡೋದಕ್ಕಿದೆ. ಕಾರ್ಯಕ್ರಮವನ್ನು ಮುಂದುವರಿಸೋಣ. ಎಸ್ ಆರಾಧನಾ, ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಆರಾಧನಾ, ಈಗಾಗಲೇ ನೀವು ಮಜಾ ಭಾರತದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ, ಸಿಂಗಿಂಗ್ ಆಯಿತು, ಎಲ್ಲವನ್ನ ಕೂಡ ಮಾಡ್ತಾ ಇದ್ದೀರಾ, ಫಿಲಮ್ ಅಲ್ಲೂ ಕೂಡ ಆಕ್ಟ್ ಮಾಡಿದ್ದೀರಾ. ಸೊ ಇದೆಲ್ಲ
ಅದಲ್ಲದೆ ಚಿಕ್ಕ ವಯಸ್ಸಿನಲ್ಲಿ ಇರ್ಬೇಕಾದ್ರೆ ಸಾಕಷ್ಟು ಪ್ರಶಸ್ತಿಗಳನ್ನ ಕೂಡ ಪಡೆದುಕೊಳ್ತಾ ಇದ್ರಿ. ಸೊ ಯಾವುದ್ರಲ್ಲಿ ಹೆಚ್ಚು ಪ್ರಶಸ್ತಿ ಬರ್ತಾ ಇತ್ತು ನಿಮ್ಗೆ ಅಂತ? ನನಗೆ ಪ್ರಶಸ್ತಿ ಅಂತ ಬಂದಿದ್ದರೆ ನನಗೆ ಚಿಕ್ಕ ವಯಸ್ಸಲ್ಲಿ ಪ್ರತಿಭಾ ಕಾರಂಜಿ ಆ ಥರ ಇದರಲ್ಲಿ ಬಂದರೆ ಅದರಲ್ಲೂ ಕೂಡ ಆ್ಯಕ್ಟಿಂಗಲ್ಲೇ ಬರ್ತಾಯಿತ್ತು. ಕತೆ ಹೇಳೋದು ಅಂತ ಒಂದು ಕಾಂಪಿಟೇಷನ್ ನಡೀತಾ ಇತ್ತು ಚಿಕ್ಕ ಮಕ್ಕಳಿಗೆ. ಆಮೇಲೆ ಫ್ಯಾನ್ಸಿ ಡ್ಯಾನ್ಸ್ ಅದು ಕೂಡ ಆ್ಯಕ್ಟಿಂಗಲ್ಲೇ ಇರ್ತಿತ್ತು. ಆ್ಯಂಡ್ ಸಿಂಗಿಂಗ್, ಅಭಿನಯ ಗೀತೆ ಆಗಿರ್ಬೋದು, ಕಂಠಪಾಠಗಳಾಗಿರ್ಬೋದು. ಆಮೇಲೆ ಆಶುಭಾಷಣ, ಪಿಕ್ ಆ್ಯಂಡ್ ಸ್ಪೀಚ್ ಆರಿಸಿ ಹೇಳೋದು, ಅದರಲ್ಲಿ ಈಗಲೂ ಕೂಡ ಮೊನ್ನೆಷ್ಟೇ ನಡೀತು. ಸೊ ಆ ರೀತಿ ಕಾಂಪಿಟೇಷನಲ್ಲಿ ಸಾಕಷ್ಟು ಬರ್ತಾಯಿತ್ತು. ಸೊ ನನಗೆ ಸಣ್ಣ ವಯಸ್ಸಿಂದ ಎಲ್ಲದರಲ್ಲೂ ಇದೆ. ಡ್ಯಾನ್ಸಲ್ಲಿ ಇದ್ದೆ, ನಮ್ಮದು ಕಂಸಾಳೆ, ಕೋಲಾಟ, ಜನಪದ ನೃತ್ಯ. ಅದರಿಂದ ನನ್ನ ಒಂದು ಕಾಂಪಿಟೇಷನಿಂದ ಆಗಿ ಇವಾಗ ಚಿಕ್ಕ ಒಂದು ಸರ್ಟಿಫಿಕೇಟಿಂದ ನನ್ನ ಒಂದು ಪ್ರೈಸ್ ಜರ್ನಿ ಸ್ಟಾರ್ಟ್ ಆಗಿ ಇವಾಗ ಒಂದು ಏನೋ ಒಂದು ವಿಷಯ ಅನ್ನೋ ಬಗ್ಗೆ ಒಂದು ದೊಡ್ಡ ಒಂದು ಪ್ರಶಸ್ತಿಗಳು ಸಿಗ್ತಾ ಇದೆ ಇವಾಗ. ಸೊ ಸ್ಪಾಂಟೇನಿಯಸ್ ಆಗಿ ನೀವು ಮಾತನಾಡ್ತೀರಾ, ಸ್ಪಾಟ್ ಅಲ್ಲಿ ಟಾಪಿಕ್ ಕೊಟ್ಟರು ಕೂಡ ನೀವು ಮಾತಾಡ್ತೀರಾ, ಇದ್ರಲ್ಲೂ ಕೂಡ ಪ್ರೈಸ್ ಬಂದಿತ್ತಂತೆ ನಿಮಗೆ. ಹೌದು. ಸೊ ಈಗ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ನಾನು ಸ್ಪಾಟ್ ಅಲ್ಲಿ ಒಂದು ಟಾಪಿಕ್ ಅನ್ನ ಕೊಡ್ತೀನಿ. ನೀವು ನಿರ್ಗಳವಾಗಿ ನಿರಾಳವಾಗಿ ಅದ್ರ ಬಗ್ಗೆ ಮಾತಾಡಬೇಕು. ಓಕೆ, ಯಾವ ಟಾಪಿಕ್ ಅನ್ನ ಕೊಡಬಹುದು ಬೇಕು ಅಂತ ನಾನೇ ಅದನ್ನ ಚಾಯ್ಸ್ ಮಾಡಬೇಕು. ಓಕೆ, ಈಗ ನಾನು ಕೊಡುವಂತ ಟಾಪಿಕ್ ಯಾವ್ದಪ್ಪ ಅಂದ್ರೆ ದೃಶ್ಯ ಮಾಧ್ಯಮ ಅಥವಾ ಟಿವಿ ಮೀಡಿಯಾ, ಈ ಕುರಿತಾಗಿ ನೀವು ಮಾತಾಡಬೇಕು. ಟಿವಿ ಮತ್ತೆ ದೃಶ್ಯ ಮಾಧ್ಯಮ, ಟಿವಿ ಅಂತ ಅನ್ಕೊಳ್ಳೋಣ. ಓಕೆ, ಮಕ್ಕಳಿಗೆ ಖಂಡಿತವಾಗಿಯೂ ಟಿವಿ ಅನ್ನೋದ್ರಿಂದ ಸಾಕಷ್ಟು ಆಸೆ ಇದೆ. ಎಲ್ಲರೂ ಕೂಡ ಸಣ್ಣ ವಯಸ್ಸಲ್ಲಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದ ಅಜ್ಜರು ಕೂಡ ಟಿವಿಯನ್ನು ಬಿಡದೆ ನೋಡ್ತಾರೆ. ಅದರಲ್ಲೂ ಕೂಡ ಹೆಣ್ಮಕ್ಳಿಗಂತಂದ್ರೂ ಸಂಜೆ 7 ಗಂಟೆ ಆದರೆ ಸಾಕು ಸೀರಿಯಲ್ಸ್ಗಳನ್ನು ನೋಡ್ತಾರೆ. ಹಾಗೆ ಮಧ್ಯಾಹ್ನ 1 ಗಂಟೆಗೆ ಶಾರ್ಪ್ ನಮ್ಮ ಟಿವಿ ಅಡುಗೆ ಕಾರ್ಯಕ್ರಮಗಳನ್ನು ನೋಡ್ತಾರೆ. ಅದರಲ್ಲೂ ಕೂಡ ನನ್ನಂಥ ಎಲ್ಲ ಮಕ್ಕಳು, ಹಾಗೆ ಯಾರಿಗೆಲ್ಲ ಟ್ಯಾಲೆಂಟೆಡ್ ಮೇಲೆ ಇಂಟ್ರೆಸ್ಟ್ ಇದೆಯೋ, ಸೊ ಕಲೆಗೆ ಯಾರೆಲ್ಲ ರೆಸ್ಪೆಕ್ಟ್ ಕೊಡ್ತಾರೆ ಅವರು ಸ್ಪಂದನ ವಾಹಿನಿಯನ್ನು ನೋಡ್ತಾರೆ. ಸೊ ಅದೇ ರೀತಿ ಟಿವಿ ಅಂತ ಬಂದರೆ ಖಂಡಿತವಾಗಿಯೂ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಟಿವಿಯಲ್ಲಿ ಒಳ್ಳೆಯದು ಕೂಡ ಇದೆ, ಕೆಟ್ಟದ್ದು ಕೂಡ ಇದೆ. ಆದರೆ ಮನುಷ್ಯರಾದ ನಾವು ಬುದ್ಧಿಜೀವಿಗಳಾಗಿರೋ ಕಾರಣ ಒಳ್ಳೆಯದಕ್ಕೆ ಹೋಗೋಣ, ಟಿವಿಯನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸೋಣ ಅಂತ ಹೇಳ್ತಾ ನನ್ನ ಮಾತಿಗೆ ಬ್ರೇಕನ್ನು ಇಡ್ತಾ ಇದ್ದೀನಿ. ಥ್ಯಾಂಕ್ ಯು. ಗ್ರೇಟ್ ಗ್ರೇಟ್ ಗ್ರೇಟ್. ಸ್ಪಾಟ್ ಅಲ್ಲಿ ಇಷ್ಟೆಲ್ಲ ಮಾತನಾಡಿದ್ರೆ ಯಾವುದೇ ಪ್ರಿಪರೇಷನ್ ಇಲ್ಲದೆ ಇನ್ನೊಂದು ಮುಖ್ಯವಾದ ಒಂದು ಟಾಪಿಕ್ ಅನ್ನ ಕೊಡ್ತೇನೆ. ಭಾರತವನ್ನ ಕಾಯುವಂತ ನಮ್ಮ ಹೆಮ್ಮೆಯ ಯೋಧರು ಇವರು. ವಾವ್, ಈ ಟಾಪಿಕ್ ಬಗ್ಗೆ ಮಾತಾಡೋಕ್ಕೆ ನನಗೆ ಫುಲ್ ಹೆಮ್ಮೆ ಆಗುತ್ತೆ. ಯೋಧರು, ಓಕೆ, ಎಲ್ರಿಗೂ ಗೊತ್ತು ಯೋಧ ಅಂತ ಅಂದರೆ ಸೈನಿಕ, ಸಿಪಾಯಿ ಅಂತ ನಾವೇನಲ್ಲ ಅಂತೀವಿ. ಸೈನಿಕ ಇದರ ಅರ್ಥವನ್ನು ಹೇಳ್ತೀನಿ. ಸೈನಿಕ ಅಂತಂದರೆ ಎಲ್ಲ ಸವಾಲಿಗೆ ಸೈ ಅಂತ ಹೇಳ್ತಾ ನಿಯತ್ತಿನಿಂದ ಕರ್ಮಭೂಮಿಯನ್ನು ಕಾಯೋ ಕಾವಲುಗಾರನೇ ಸೈನಿಕ. ಅಂಥ ಯೋಧ ಖಂಡಿತವಾಗಿಯೂ ನಾವಿವತ್ತು ಆರಾಮಾಗಿ ನಮ್ಮ ಮನೆಯಲ್ಲಾಗಿರ್ಬೋದು, ಶಾಲೆಗಳಲ್ಲಾಗಿರ್ಬೋದು ಆರಾಮಾಗಿ ನಾವು ಎಸಿಯ ಒಂದು ಫ್ಯಾನ್ ಹಾಕ್ಕೊಂಡು ಆರಾಮಾಗಿರ್ತೀವಿ. ಆದರೆ ಒಂದು ಬಾರಿ ನಾವು ಯೋಧನ ಬಗ್ಗೆ ಯೋಚನೆ ಮಾಡಬೇಕು. ಹಗಲು ರಾತ್ರಿ, ಬಿಸಿಲು ಮಳೆ ಚಳಿ ಯಾವುದಕ್ಕೂ ಲೆಕ್ಕಿಸದೆ ಗಡಿನಾಡಿನಾಚೆ ಕಾಯ್ತಾ ಇದ್ದಾನೆ ನಮ್ಮನ್ನ. ಖಂಡಿತವಾಗಿ ಯೋಧ ಇರಲಿಲ್ಲ ಅಂತಿದ್ರೆ ನಾವಿವತ್ತು ಇಲ್ಲಿ ಖಂಡಿತವಾಗಿಯೂ ಇರ್ತಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಮೊದಲನೇದಾಗಿ ನಾವು ಯೋಧನಿಗೆ ಒಂದು ರೆಸ್ಪೆಕ್ಟ್ ಮಾಡಬೇಕು, ಯೋಧನಿಗೆ ನಾವು ನಮಸ್ಕಾರವನ್ನು ಹೇಳಬೇಕು. ನಮ್ಮ ದೇಶವನ್ನು ಕಾಯುವಂಥ ಯೋಧನಿಗೆ ಯಾವತ್ತೂ ಕೂಡ ನಾವು ಚಿರಸ್ಮರಣೆ ಆಗಿರಬೇಕು. ಖಂಡಿತವಾಗಿಯೂ ಯೋಧ ಅಂತ ಬಂದಾಗ ಸಾಕಷ್ಟು ಯುದ್ಧಗಳನ್ನು ಹೆದರಿಸ್ತಾನೆ. ನಮ್ಮ ಫ್ಯಾಮಿಲಿ ಅನ್ನೋದನ್ನು ಕೂಡ ನೋಡಲ್ಲ, ದೇಶಕ್ಕೋಸ್ಕರ ಪ್ರಾಣವನ್ನೇ ತ್ಯಾಗ ಮಾಡ್ತಾನೆ. ಅಂತ ಎಲ್ಲ ಯೋಧರಿಗೂ ಕೂಡ ಒಂದು ಹ್ಯಾಟ್ಸ್ ಆಫ್ ಅಂತ ಹೇಳ್ತಾ, ಪ್ರತಿಯೊಬ್ಬ ಯೋಧನಿಗೂ ಸಲಾಂ ಅಂತ ಹೇಳ್ತಾ, ಭಾರತ ಮಾತೆಯ ಮಕ್ಕಳಾದ ನಾವೆಲ್ಲರೂ ಕೂಡ ಧನ್ಯರು. ಮುಂದೆ ಅದು ಖಂಡಿತವಾಗಿ ನಾವೆಲ್ಲರೂ ಕೂಡ ಸೈನ್ಯವನ್ನು ಸೇರೋಣ. ಸೈನ್ಯವನ್ನು ಸೇರಿ ನಮ್ಮ ಭಾರತವನ್ನು ಇನ್ನೂ ಕೂಡ ಭಾರತದ ಪ್ರಗತಿಯನ್ನು ಹೆಚ್ಚಿಸೋಣ ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ನೀಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಗ್ರೇಟ್ 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 ಗ್ರೇಟ್. ತುಂಬ ಉತ್ತಮವಾಗಿ ಮಾತನಾಡಿದಿರಿ, ಇನ್ಸ್ಪಿರೇಷನಲ್ ಆಗಿ ಮಾತನಾಡಿದ್ರಿ. ಎಸ್ ಆರಾಧನಾ, ತುಂಬಾ ಚೆನ್ನಾಗಿ ಮಾತನಾಡಿದಿರಿ ಯೋಧರ ಬಗ್ಗೆ. ದೇಶ ಕಾಯುವ ಯೋಧರ ಒಂದು ಹಾರ್ಡ್ ವರ್ಕ್ ಆಗಿರ್ಬೋದು, ಅವರ ಪರಿಶ್ರಮ ಅನ್ನುವಂಥದ್ದು ನಮ್ಮ ಕಣ್ಣ ಮುಂದೆ ಬಂದು ಹೋಯಿತು. ಉತ್ತಮವಾಗಿ ಮಾತನಾಡಿದ್ರಿ. ಓಕೆ, ಈಗ ಆರಾಧನಾ ಅವರಿಗೆ ರ್ಯಾಪಿಡ್ ಫೈರ್ ಕ್ವಶನ್ ಅನ್ನು ನಾನು ಕೇಳ್ತೇನೆ. ಯಾವ ರೀತಿ ಆರಾಧನಾ ಉತ್ತರ ಕೊಡ್ತಾರೆ, ಸ್ಪಾಂಟೇನಿಯಸ್ ಆಗಿ ನಿಜವಾದ ಉತ್ತರವನ್ನ ಕೊಡಬೇಕು. ಯಾವುದೇ ಕಾರಣಕ್ಕೂ ಅದನ್ನ ಸ್ಕಿಪ್ ಮಾಡುವಂತ ಅವಕಾಶ ಇಲ್ಲಿ ಇಲ್ಲ. ಓಕೆ, ನನ್ನ ಫೇವರೇಟ್ ರೌಂಡ್ ಇವನ್ ರ್ಯಾಪಿಡ್ ಫೈರ್. ಓಕೆ, ಸತ್ಯವನ್ನೇ ಹೇಳಬೇಕು, ಸತ್ಯವನ್ನ ಬಿಟ್ಟು ಬೇರೆ ಏನು ಹೇಳಲ್ಲ. ಫೈನ್. ಓಕೆ ಓಕೆ. ಆರಾಧನಾ ಇಷ್ಟಪಡುವಂತ ಫುಡ್ ಯಾವುದು? ಪನ್ನೀರ್. ಓಕೆ, ಮಜಾ ಭಾರತ ಮಜಾ ಟಾಕೀಸ್ ಯಾವುದು ಮುಖ್ಯ ಆರಾಧನೆ? ಮಜಾ ಭಾರತ. ಓಕೆ, ಡ್ಯಾನ್ಸಿಂಗ್ ಆರ್ ಸಿಂಗಿಂಗ್? ಸಿಂಗಿಂಗ್. ಎಜುಕೇಶನ್ ಆರ್ ಟ್ಯಾಲೆಂಟ್? ಇಂಥದ್ದನ್ನ ಆರಾಧನೆ ಇಷ್ಟಪಡ್ತಾರೆ, ಇಂಥದ್ದನ್ನ ಆರಾಧನೆ ಯಾವುದೇ ಕಾರಣಕ್ಕೂ ಕೂಡ ಇಷ್ಟಪಡೋದಿಲ್ಲ. ಯಾವುದದು ಇಷ್ಟಪಡೋದು ಅಂತಂದರೆ ಜನರ ಪ್ರೀತಿ, ಜನರ ಒಳ್ಳೆಯ ಮಾತು, ಜನರ ಒಳ್ಳೆಯ ಕಮೆಂಟ್ಸ್. ಇಷ್ಟಪಡೋದಿಲ್ಲ ಅಂತಂದರೆ ಬೆಳೀತಿರುವಂಥ ಕಲಾವಿದರಿಗೆ ತುಳಿಯೋಕ್ಕೆ ಟ್ರೈ ಮಾಡ್ತಾರೆ, ಬ್ಯಾಡ್ ಕಮೆಂಟ್ ಹಾಕಿ ಅವರನ್ನು ನೋವಿಸ್ತಾರೆ. ಸೊ ಅದೊಂದು ನಾನು ಇಷ್ಟಪಡಲ್ಲ. ತುಳು ಫಿಲಮ್ ಇಂಡಸ್ಟ್ರಿ ಆರ್ ಕನ್ನಡ ಫಿಲಮ್ ಇಂಡಸ್ಟ್ರಿ? ರ್ಯಾಪಿಡ್ ಇದು ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಓಕೆ, ಆರಾಧನಾ ಫ್ರೆಂಡ್ಶಿಪ್ ಮಾಡಬೇಕು ಅಂದ್ರೆ ಆ ಪರ್ಸನಲ್ ಇಂಥದ್ದೊಂದು ಟ್ಯಾಲೆಂಟ್ ಇರಲೇಬೇಕು ಅಥವಾ ಇಂಥದ್ದೊಂದು ಕ್ಯಾರೆಕ್ಟರ್ ಇರಲೇಬೇಕು? ಕ್ಯಾರೆಕ್ಟರ್ ಇರೋದಕ್ಕಿಂತ ಒಂದು ಒಳ್ಳೆ ಫ್ರೆಂಡ್ಶಿಪ್ ಕೊಡೋ ಮನಸ್ಸಿದ್ರೆ ನಾನು ಫ್ರೆಂಡ್ಶಿಪ್ ಮಾಡ್ತೀನಿ. ಬಹುತೇಕ ಮುಂದಿನ ದಿನಗಳಲ್ಲಿ ಆರಾಧನೆಗೆ ಬಾಲಿವುಡ್ ಅಲ್ಲಿ ಆಪರ್ಚುನಿಟಿ ಸಿಕ್ತಾಗ ಬಾಲಿವುಡ್ ಬೇಕೋ ಸ್ಯಾಂಡಲ್ವುಡ್ ಬೇಕೋ ಅಂತ? ಓ
ಗಾಡ್, ಕಷ್ಟಕರ ಇದು. ನೀವು ಆನ್ಸರ್ ಮಾಡ್ಲೇಬೇಕು ಇದಕ್ಕೆ. ಓಕೆ, ಕಲಾವಿದ ಬೆಳೀತಾ ಅಂತಂದ್ರೆ ಆಪರ್ಚುನಿಟಿಯನ್ನು ಹುಡ್ಕೊಂಡು ಹೋಗಬೇಕು. ಸೊ ಒಂದು ಸ್ಯಾಂಡಲ್ವುಡ್ ಇಂದ ಬಾಲಿವುಡ್ ಅಂತಂದ್ರೆ ನನ್ನ ಆಸೆಯ ಪ್ರಕಾರ ಇಡೀ ಎಲ್ಲರಿಗೂ ನಾನು ಪರಿಚಯ ಆಗ್ತೀನಿ. ಸೊ ಖಂಡಿತವಾಗಿಯೂ ಐ ವಿಲ್ ಚೂಸ್ ಫಾರ್ ಬಾಲಿವುಡ್. ಟೀಚರ್ಸ್ ತುಂಬಾ ಮುಖ್ಯನಾ ಜೀವನದಲ್ಲಿ ಅಥವಾ ಪೇರೆಂಟ್ಸ್ ಅನ್ನೋರು ತುಂಬಾ ಮುಖ್ಯನಾ? ಟೀಚರ್ಸ್ ಯಾವತ್ತಿದ್ರು ಸೆಕೆಂಡ್ ಬಂದರೆ, ಪೇರೆಂಟ್ಸ್ಗಳು ಯಾವತ್ತಿದ್ರು ಫಸ್ಟ್ ಬರ್ತಾರೆ. ಸೊ ಟೀಚರ್ಸ್ಗಳು ಮುಖ್ಯ. ಟೀಚರ್ಸ್ ನಮ್ಮ ಲೈಫಲ್ಲಿ ಬರ್ತಾರೆ, ಹೇಳಿಕೊಟ್ಟು ಹೋಗ್ತಾರೆ. ಆದರೆ ಪೇರೆಂಟ್ಸ್ ನಾವು ಬದುಕರಿಂದ ಸಾಯೋ ತನಕ ನಮ್ಮ ಜೊತೆ ಇರ್ತಾರೆ. ಸೊ ನನ್ನ ಪ್ರಕಾರ ಪೇರೆಂಟ್ಸ್. ಕ್ಲಾಸಿಕಲ್ ಮ್ಯೂಸಿಕ್ ಆರ್ ವೆಸ್ಟರ್ನ್ ಮ್ಯೂಸಿಕ್? ವೆಸ್ಟರ್ನ್. ಓಕೆ. ಆರಾಧನಾ ಮುಂದಿನ ಜೀವನದ ಕನಸೇನು? ಒಂದು ಉತ್ತಮವಾದಂಥ, ಅದ್ಭುತವಾದಂಥ, ಎಲ್ಲರಿಗೂ ಇಷ್ಟಪಡುವಂಥ ಒಂದು ನಟಿ ಆಗಬೇಕು ಅನ್ನೋದು ನನ್ನ ಕನಸು. ಆಂಕರಿಂಗ್ ಆರ್ ಆ್ಯಕ್ಟಿಂಗ್? ಆ್ಯಕ್ಟಿಂಗ್. ಮುಂದಿನ ಜೀವನದಲ್ಲಿ ಎಲ್ಲೋ ಒಂದು ಕಡೆ ಆರಾಧನೆಗೆ ಫಿಲಮಲ್ಲಿ ಆ್ಯಕ್ಟ್ ಮಾಡುವಂಥ ಒಂದು ಚಾನ್ಸ್ ಸಿಕ್ಕಾಗ, ಫಿಲಮ್ಮೇ ಲೈಫ್ ಅಂತ ಆದಾಗ ಯಾವ ರೀತಿ ಆರಾಧನಾ ಅದಕ್ಕೆ ಹೊಂದ್ಕೊಳ್ತಾರೆ ಅಂತ? ಯಾವ ರೀತಿ ಹೊಂದ್ಕೊಳ್ತೇನೆ ಅಂತಂದರೆ, ಫಿಲ್ಮ್ ಅಂತ ಬಂದಾಗ ಖಂಡಿತವಾಗಿ ಬರೀ ಆ್ಯಕ್ಟಿಂಗ್ ಮಾಡಿ ನನ್ನ ಕೆಲಸ ಅಂತ ಮಾಡೋಕ್ಕೆ ಇಷ್ಟಪಡಲ್ಲ. ಫಿಲ್ಮಲ್ಲಿ ನನಗೆ ಒಂದು ಒಳ್ಳೆ ಒಂದು ಆಪರ್ಚುನಿಟಿ ಸಿಗುತ್ತೆ, ಹಾಗೆ ಒಂದು ಒಳ್ಳೆಯ ಸ್ಥಾನಮಾನ ಇರುತ್ತೆ. ಆ ಒಂದು ಟೈಮಲ್ಲಿ ನನ್ನ ಆಸೆ ಏನು ಅಂತಂದರೆ ಸಹಾಯ ಮಾಡಬೇಕು. ನನಗೆ ಸಿಕ್ಕಂಥ ಒಂದು ಹಣದಿಂದ ಆಗಿರ್ಬೋದು, ಅಥವಾ ಏನೋ ಒಂದು ಬಡವರಿಗೆ ಆಗಿರ್ಬೋದು, ಅಥವಾ ಅನಾರೋಗ್ಯ ಪೀಡಿತರಿಗೆ ಆಗಿರ್ಬೋದು ಸಹಾಯ ಮಾಡಬೇಕು. ಸೊ ನಾನು ಆ್ಯಕ್ಟರ್ ಆಗಿದ್ರೂ ಕೂಡ ಬೇರೆಯವರಿಗೆ ಮಾದರಿ ಆಗಿರ್ಬೇಕು ಅನ್ನೋದು ನನ್ನ ಆಸೆ. ಕಲಾವಿದನಿಗೆ ಬೇಕಾಗಿರುವಂಥ ಬೇಸಿಕ್ ಕ್ಯಾರೆಕ್ಟರ್ ಯಾವುದು ಅಂತ? ಗೌರವ, ಅಹಂಕಾರವನ್ನು ಬಿಡಬೇಕು. ದೊಡ್ಡ ಗುರು ಹಿರಿಯರಿಗೆ ಗೌರವ ಕೊಡಬೇಕು. ಹಾಗೆ ಮೇಯ್ನ್ ನಮ್ಮನ್ನು ಬೆಳೆಸಿರ್ತಾ ನೋಡಿ, ಅವರನ್ನು ಯಾವತ್ತೂ ಕೂಡ ಮರಿಬಾರ್ದು. ತುಂಬ ಭಯ ಆದಾಗ ಆರಾಧನೆ ಏನು ಮಾಡ್ತಾರೆ? ತುಂಬ ಬರೆಯಾದಾಗ ಗಣಪತಿ ಗಣೇಶ ಅಂತ ಹೇಳ್ತಾರೆ. ಮತ್ತು ಅದೊಂದು ಡೀಪ್ ಉಸಿರಾಟವನ್ನು ತಗೊಳ್ತಾಳೆ. ಕ್ಯಾಮರಾ ಫೇಸ್ ಮಾಡೋ ಮುಂಚೆ ಪ್ರಥಮವಾಗಿ ನಿಮ್ಮ ಮೈಂಡ್ ಸೆಟ್ ಯಾವ ಥರ ಇರುತ್ತೆ? ಕ್ಯಾಮರಾ ಸೆಟ್ ಮಾಡಬೇಕಾದ್ರೆ ನಾನು ಫಸ್ಟ್ ಕ್ಯಾಮ್ರಾದ ಲೆನ್ಸನ್ನು ನೋಡ್ತೀನಿ, ಯಾಕಂದರೆ ಅದರಲ್ಲಿ ನನ್ನ ಕಣ್ಣು ಕಾಣಿಸುತ್ತೆ. ಅದಕ್ಕೆ ಓಕೆ ರೆಡಿ. ನಾನು ಹೇಳಿಲ್ಲವಲ್ಲ ನನಗೆ ಕ್ಯಾಮ್ರಾ ಚಿಕ್ಕಪ್ಪ, ದೊಡ್ಡಮ್ಮ, ಅಪ್ಪ, ಅಂಕಲ್, ಆಂಟಿ ಆ ಥರ. ಸೊ ಕ್ಯಾಮ್ರಾಸ್ ಎಲ್ಲ ನನ್ನ ಸಂಬಂಧಿಗಳಾಗಿರೋ ಕಾರಣ ಪೇರೆಂಟ್ಸ್ ಹತ್ರ ಅಷ್ಟು ಜಾಲಿಯಾಗಿ ಮಾತಾಡ್ತೀನಿ. ಸೊ ಕ್ಯಾಮ್ರಾ ಕೂಡ ನನ್ನ ಫ್ರೆಂಡ್ಸೇ, ಕಮಾನ್ ಹೈ-ಫೈ ಅಂತ ಕೊಟ್ಟು ನಾನು ಸ್ಟಾರ್ಟ್ ಮಾಡ್ತೀನಿ. ಜೋರ್ ಸಿಟ್ಟು ಬಂದಾಗ ಆರಾಧನೆ ಏನು ಮಾಡ್ತಾರೆ? ಜೋರ್ ಸಿಟ್ಟು ಬಂದಾಗ ಕಿರ್ಚ್ತೇನೆ, ಅಮ್ಮನಿಗೆ ಕಿರ್ಚೇನೆ, ಎಲ್ರಿಗೂ ಕಿರ್ಚ್ತೇನೆ. ಆ್ಯಂಡ್ ಜೋರ್ ಸಿಟ್ಟು ಬಂದಾಗ ಕಿರ್ಚಿ ಜಗಳ ಎಲ್ಲ ಮಾಡಿಬಿಡ್ತೀನಿ, ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆರಾಧನವರ ಸಿಟ್ಟನ್ನು ಕಡಿಮೆ ಮಾಡಬೇಕು ಅಂದರೆ ಇಂಥದ್ದೊಂದನ್ನು ಮಾಡಿದರೆ ಸಾಕು, ಆರಾಧನ ಸಿಟ್ಟು ತನ್ನಂತಾನೇ ಕಮ್ಮಿ ಆಗುತ್ತೆ ಅಂತ ಇದ್ರೆ ಒಂದನ್ನು ನಗಿಸ್ಬೇಕು, ಇಲ್ಲ ಮನುಷ್ಯ ತಪ್ಪು ಮಾಡಿದ್ರೆ ಸಾರಿ ಕೇಳಬೇಕು. ಉತ್ತಮವಾಗಿ ಆನ್ಸರ್ ಮಾಡಿದ್ರಿ. ರ್ಯಾಪಿಡ್ ಫೈರ್ಗೆ ರ್ಯಾಪಿಡ್ ಆಗಿ ಆನ್ಸರ್ ಮಾಡಿದ್ರಿ ಅಂತ ಹೇಳ್ಬೋದು. ಓಕೆ, ಎಸ್. ಈಗಾಗಲೇ ನಿಮ್ಮ ಕನಸುಗಳ ಕುರಿತಾಗಿ ನೀವು ಮಾತನಾಡ್ತಾ ಇದ್ರಿ, ರ್ಯಾಪಿಡ್ ಫೈರ್ ಅಲ್ಲೂ ಕೂಡ ಉತ್ತರವನ್ನು ಕೊಟ್ರಿ. ಆದರೆ ಪ್ರತಿಯೊಬ್ಬರಿಗೂ ಕೂಡ ಈಗಿನ ಒಂದು ಕಾಲದಲ್ಲಿ ಎಜುಕೇಶನ್ ಅನ್ನುವಂಥದ್ದು ಕೂಡ ಬೇಕು. ನಿಮ್ಮ ಹತ್ರ ಟ್ಯಾಲೆಂಟ್ ಕೂಡ ಇದೆ. ಸೊ ಟ್ಯಾಲೆಂಟ್ ಮತ್ತು ಎಜುಕೇಶನ್ ಎರಡನ್ನ ಕೂಡ ನಾನು ಬ್ಯಾಲೆನ್ಸ್ ಮಾಡ್ಕೊಂಡು ಮುಂದೆ ಹೋಗ್ತೀನಿ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಅನ್ನು ಕೂಡ ನೀವು ತೋರಿಸಿದ್ದಾರೆ ಈಗಾಗಲೇ. ಆದರೆ ಆರಾಧನಾ, ನಿಮ್ಮ ಕನಸು ಏನು ಮುಂದಕ್ಕೆ ಜೀವನದ್ದು ಅಂತ? ಖಂಡಿತವಾಗಿಯೂ ನನ್ನ ಕನಸು ಹೇಳ್ತೀನಿ. ನೀವು ಎಜುಕೇಷನ್ ಮತ್ತು ಈ ಥರ ಟ್ಯಾಲೆಂಟ್ ಅಂತ ಹೇಳಿದಾಗ ನನಗೆ ಎಷ್ಟೋ ಸಲ ಅನಿಸಿದೆ, ಎಷ್ಟೋ ಸಲ ನಾನು ಸ್ಪಂದನ ಟಿ ವಿಯ ನೋಡ್ತಾ ಇರೋರಿಗೆ ಇದನ್ನೊಂದು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಎಷ್ಟೋ ಸಲ ನನಗೆ ಅನಿಸಿದೆ ಏನು ಅಂತಂದರೆ, ಅಯ್ಯೋ ಆಗ್ತಾ ಇಲ್ವಲ್ಲ, ನಾನು ಏನು ಮಾಡಲಿ, ನನಗೆ ಎಜುಕೇಷನ್ ಮೇಂಟೈನ್ ಮಾಡೋಕ್ಕಾಗ್ತಾ ಇರಲಿಲ್ವಲ್ಲ, ಮತ್ತು ನನಗೆ ಕನ್ಫ್ಯೂಸ್ ಆಗೋದಿದೆ. ಆಯ್ತಲ್ಲ, ಇನ್ನೇನು ಮಾಡ್ತೀನಿ, ಏನು ಚೂಸ್ ಮಾಡಬೇಕು, ನಾನು ಎಜುಕೇಷನ್ ಇದೆ, ನಾನು ಸಖತ್ ಕನ್ಫ್ಯೂಷನ್ ಇದೆ. ಅದರೊಂದಿಗೆ ನಾನು ಎಷ್ಟು ಥರ ಹತ್ತಿದ್ದು ಕೂಡ ಇದೆ, ಏನು ಮಾಡಲಿ, ನನಗೆ ಓದೋಕ್ಕಾಗ್ತಾ ಇಲ್ವ, ಇದು ನನಗೆ ಬೇಕಿತ್ತು ಆ ಥರ. ಬಟ್ ನನಗೆ ಆಗ ಅನಿಸುತ್ತೆ, ಏನು ಮಾಡಲಿ, ಏನು ಯೂಸ್ ಇದೆ ನನಗೆ, ಏನು ಪ್ರಯೋಜನ ಇಲ್ಲ. ಎಷ್ಟೋ ಜನ ಎಷ್ಟೋ ರೀತಿ ಕಷ್ಟವನ್ನು ಪಡ್ತಾ ಇದ್ದಾರೆ, ಅವರು ಎದುರಿಸಿ ಹೋಗ್ತಾ ಇರಬೇಕು ಅನ್ನೋದ್ರಲ್ಲಿ ಈ ಒಂದು ಸಮಸ್ಯೆಯನ್ನು ನಾವು ಉತ್ತಮವಾಗಿ ತಗೊಂಡ್ರೆ ಅದನ್ನು ನಾವು ಉತ್ತಮವಾಗಿ ಹೋಗ್ತೀವಿ. ನಾವು ಅಬ್ದುಲ್ ಕಲಾಂ ಒಂದು ಮಾತು ಹೇಳಿದ್ದಾರೆ, ಇಫ್ ಯು ವಾಂಟ್ ಟು ಶೈನ್ ಓಕೆ ಅಬ್ದುಲ್ ಕಲಾಂ ಅವರೊಂದು ಮಾತು ಹೇಳಿದ್ದಾರೆ, ಇಫ್ ಯು ವಾಂಟ್ ಟು ಶೈನ್ ಲೈಕ್ ಅ ಸನ್ ಫಸ್ಟ್ ಬರ್ನ್ ಲೈಕ್ ಅ ಸನ್ ಅಂತ. ಅದೇ ರೀತಿ ನಾವು ಸೂರ್ಯನಾಗಿ ಹೊಳಿಬೇಕು ಅಂತಂದರೆ ಫಸ್ಟ್ ಸೂರ್ಯನಾಗಿ ನಾವು ಉರಿಬೇಕು, ಅವನಾಗಿ ಹಾರ್ಡ್ ವರ್ಕ್ ಮಾಡಬೇಕು, ಕಷ್ಟವನ್ನು ಪಡಬೇಕು. ಅದೇ ರೀತಿ ನಾನು ಕೂಡ ಯಾವುದೇ ಒಂದು ಫೀಲ್ಡ್ ಅಂತ ಬಂದಾಗ ಕಷ್ಟ ಇಲ್ಲದೆ ಯಾರು ಕೂಡ ಮೇಲೆ ಬರಲ್ಲ. ಸೊ ಅದೇ ರೀತಿ ನಾನು ಯಾವುದೇ ಪ್ರಾಬ್ಲಮ್ ಬಂದರೂ ಅದನ್ನು ಒಳ್ಳೆಯ ರೀತಿಯಲ್ಲಿ ತೊಗೋಬೇಕು, ಇದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಆಸೆ. ನನ್ನ ಜೀವನದ ಆಸೆ ಖಂಡಿತವಾಗಿಯೂ ಒಂದು ಉತ್ತಮವಾಗಿ ಸಮಾಜ ನನ್ನ ಹೆಸರು ಹೇಳಿದರೆ ಒಂದು ಗೌರವವನ್ನು ಕೊಡಬೇಕು, ಆರಾಧನಾ ಅಂತ ಒಂದು ಪ್ರೀತಿಯನ್ನು ಬರಬೇಕು, ಎಲ್ಲರೂ ಕೂಡ ಖುಷಿಯಲ್ಲಿರಬೇಕು, ನನ್ನ ತಂದೆ ತಾಯಿ ಕನಸುಗಳನ್ನು ನನಸು ಮಾಡಬೇಕು. ಸೊ ಇಡೀ ಸಮಾಜಕ್ಕೆ ಒಂದು ಉತ್ತಮವಾದಂಥ ಹೆಸರನ್ನು ಮಾಡಬೇಕು, ಅದ್ಭುತವಾಗಿ ಒಂದು ನಟನೆಯಲ್ಲಿ ನನ್ನ ಒಂದು ಜೀವನವನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಕನಸು. ಓಕೆ, ಈಗ ಕೇವಲ ಕೆಲವರು ಕಲಾವಿದರಾಗಿರ್ತಾರೆ, ಅವರದ್ದೇ
ಲೈಫ್ ಅವರಿಗೆ ತುಂಬ ಜಾಸ್ತಿ ಆಗಿರುತ್ತೆ, ಬೇರೆದಕ್ಕೆ ನಾವು ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಅಥವಾ ಟೈಮ್ ಕೊಡೋದಕ್ಕೆ ಸಾಕಾಗ್ತಾ ಇರೋದಿಲ್ಲ, ಸಾಧ್ಯವಾಗೋದು ಕೂಡ ಇಲ್ಲ ಅಂತ ಹೇಳ್ಬೋದು. ನೀವು ಒಂದು ಸಂಘಟನೆಯನ್ನು ಕೂಡ ಹುಟ್ಟು ಹಾಕಿದ್ದೀರಾ, ಆರದಿರಲಿ ಬೆಳಕು ಅನ್ನುವಂಥ ಒಂದು ಸಂಘಟನೆ. ಸೊ ಈ ಸಂಘಟನೆಯ ಮೂಲಕ ಸಾಕಷ್ಟು ಸಮಾಜ ಸೇವೆಯನ್ನು ಕೂಡ ಮಾಡ್ತಾ ಇದ್ದೀರಾ. ಸೊ ಈ ಜರ್ನಿಯ ಕುರಿತಾಗಿ ಏನು ಹೇಳ್ತೀರಾ? ಆರದಿರಲಿ ಬದುಕು ಇದು ನಮ್ಮದೊಂದು ನಾವೆಲ್ಲರೂ ಸೇರಿ ಕಟ್ಟಿದಂಥ ತಂಡ. ಇವತ್ತು ಎರಡು ಒಂದು ಖುಷಿ ಇದೆ. ಏನು ಅಂತಂದರೆ ಒಂದು ಕೃಷ್ಣ ಜನ್ಮಾಷ್ಟಮಿ ಅನ್ನೋದೊಂದು ಖುಷಿ, ಇನ್ನೊಂದು ನಮ್ಮ ಆರದಿರಲಿ ಬದುಕಿಗೆ 1 ವರ್ಷ ಕಂಪ್ಲೀಟ್ ಆಗಿದೆ. ಪ್ರತಿ ತಿಂಗಳು ನಾವು ಅನಾರೋಗ್ಯ ಪೀಡಿತರಿಗೆ ಅಥವಾ ಸಹಾಯ ಬೇಕಾಗಿದ್ದವರಿಗೆ ಹಣವನ್ನು ನೀಡ್ತಾ ಬರ್ತಾ ಇದ್ದೀವಿ. ಇನ್ನೊಂದು ಖುಷಿ ಏನು ಅಂತಂದರೆ ನಾವು ಇಲ್ಲಿ ತನಕ ಒಂದು ಟೋಟಲ್ ಅಮೌಂಟ್ ಅಂತಂದರೆ 2 ಲಕ್ಷವನ್ನು ನಾವು ಸಹಾಯ ಹಸ್ತವಾಗಿ ನೀಡಿದ್ದೀವಿ. ಹಾಗೆಯೇ ಇನ್ನೊಂದು ಖುಷಿಯ ವಿಚಾರ ಏನು ಅಂತ ಅಂದರೆ ನಮ್ಮ ಒಂದು ಈ ವರ್ಷದ ಈ ತಿಂಗಳಿನ ನಾವು ಹಣವನ್ನು ನೆರೆ ಸಂತ್ರಸ್ತರಿಗೆ ಕೊಡಬೇಕು ಅಂತ ಇದ್ದೀವಿ. ಸೊ ಎಲ್ಲರೂ ಕೂಡ ಈ ಒಂದು ನಮ್ಮ ಆರದಿರಲಿ ಬದುಕಿಗೆ ಕೈ ಜೋಡಿಸಿ ಸಹಾಯವನ್ನು ಮಾಡಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಮನುಷ್ಯನಾಗಿ ಹುಟ್ಟಿದ್ರಲ್ಲೇ 3 ದಿನದಲ್ಲಿ ಎಲ್ಲ ನಮ್ಮ ಬದುಕು ಹೋಗ್ತದೆ ಅಂತ ಆ ಒಂದು ದಿನದಲ್ಲಿ ಬೇರೆಯವರಿಗೆ ಸಹಾಯವನ್ನು ಮಾಡೋಣ, ಉತ್ತಮವಾದಂಥ ಕೆಲಸವನ್ನು ಮಾಡೋಣ. ಹಾಗೆ ನಮ್ಮ ಈ ಒಂದು ತಂಡ 71 ಜನರಿಂದ ಸ್ಟಾರ್ಟ್ ಆಗಿದೆ, ಈಗ ಇದು 100 ತನಕ ಮುಟ್ತಾ ಇದೆ. ಸೊ ನೀವು ಕೂಡ ಸೇರಿ ನಮ್ಮ ತಂಡದಲ್ಲಿ ಸಹಾಯವನ್ನು ಕೊಡಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲರೂ ಸೇರಿ ಮನುಷ್ಯರಾಗಿ ಸಹಾಯ ಜೀವಿಗಳು. ಸೊ ನನ್ನ ಪ್ರಕಾರ ಏನು ಅಂತಂದರೆ ಕೈ ಇರೋದು ಒಂದು ಕೈಯಿಂದ ತಗೊಳಕ್ಕೆ ಇನ್ನೊಂದು ಕೈಯಿಂದ ಜನರಿಗೆ ಸಹಾಯವನ್ನು ನೀಡಲಿಕ್ಕೆ. ಸೊ ಆ ರೀತಿಯಲ್ಲಿ ಎಲ್ರಿಗೂ ಕೂಡ ಸಹಾಯವನ್ನು ಮಾಡೋಣ, ಕೈ ಜೋಡಿಸಿ ನಮಗೆ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಎಸ್ ಆರಾಧನಾ, ಇಷ್ಟೆಲ್ಲ ಸಾಧನೆಯನ್ನು ಮಾಡಿದ್ದೀರಾ, ಸಾಕಷ್ಟು ಪ್ರಶಸ್ತಿಗಳನ್ನು ಕೂಡ ನೀವು ತೆಗೆದುಕೊಂಡಿದ್ದೀರಾ. ಯಾವುದೆಲ್ಲ ಪ್ರಶಸ್ತಿಗಳನ್ನು ತೆಗೆದುಕೊಂಡಿದ್ದೀರಾ ಈ ಕುರಿತಾಗಿ ನೀವು? ನನಗೆ 300ಕ್ಕಿಂತ ಜಾಸ್ತಿ ಸಂಘ ಸಂಸ್ಥೆಗಳು ಪ್ರಶಸ್ತಿ ಸಿಕ್ಕಿದೆ. ಮೇನ್ ಅಂತಂದರೆ ನನ್ನ ಆರದಿರಲಿ ಬದುಕಿನ ಒಂದು ಕೆಲಸವನ್ನು ನೋಡಿ ಅತಿ ಚಿಕ್ಕ ವಯಸ್ಸಿಗೆ ಸಾಮಾಜಿಕ ಪುರಸ್ಕಾರ, ಕಳಕಳಿಯ ಸಾಮಾಜಿಕ ಪುರಸ್ಕಾರ ಅನ್ನೋ ಒಂದು ಪ್ರಶಸ್ತಿ ಸಿಕ್ಕಿದೆ. ಕರ್ನಾಟಕ ಪ್ರತಿಭಾ ರತ್ನ ಸಿಕ್ಕಿದೆ, ಕರ್ನಾಟಕ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ. ಹಾಗೆ ನನಗೆ ಇನ್ನೂ ಸಾಧನಷ್ಟು ಸಿಗ್ತಾ ಇದೆ ಪ್ರಶಸ್ತಿ. ಸೊ ಇನ್ನೂ ಸಾಕಷ್ಟು ಪ್ರಶಸ್ತಿಗಳು ಸಿಗಲಿಕ್ಕಿದೆ. ಹಾಗೆ ನಿಮ್ಮೆಲ್ಲರ ಕಲಾವಿದರನ್ನು ಬೆಳೆಸುವಂಥ ಆಶೀರ್ವಾದದಿಂದ ನನಗೆ ಇನ್ನೂ ಕೂಡ ಸಿಗಲಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಆರಾಧನಾ, ಇಷ್ಟೊತ್ತು ಸಾಕಷ್ಟು ವಿಚಾರಗಳ ಕುರಿತಾಗಿ ನೀವು ಮಾತನಾಡ್ತಾ ಹೋಗಿದ್ದೀರಾ. ಸೊ ಕೇವಲ ನಿಮ್ಮ ಒಂದು ವೈಯಕ್ತಿಕ ಜೀವನ ಅನ್ನುವಂಥದ್ದನ್ನು ಬಿಟ್ಟು ಸಮಾಜ ಸೇವೆಯನ್ನು ಕೂಡ ಮಾಡ್ತಾ ಇದ್ದೀರಾ. ಇದು ಬಹುತೇಕ ಜನರಿಗೆ ಪ್ರೇರಣೆ ಆಗುವಂಥ ಒಂದು ವಿಚಾರ ಅಂತ ಹೇಳ್ಬೋದು. ಸೊ ಈಗ 10ನೇ ಕ್ಲಾಸಲ್ಲಿ ನೀವು ಇಷ್ಟು ಸಾಧನೆಯನ್ನು ಮಾಡ್ತಾ ಇದ್ದೀರಾ. ನಾನು ಕಾರ್ಯಕ್ರಮದ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ಮೂರ್ತಿ ಚಿಕ್ಕದಾದರೂ ಕೂಡ ಕೀರ್ತಿ ದೊಡ್ಡದು ಅಂತ. ಸೊ ಕೇವಲ ಸಾಧನೆ ಮಾತ್ರ ಅಲ್ಲ, ಇಂತಹ ಒಂದು ಮೋರಲ್ ವ್ಯಾಲ್ಯೂಗಳು ಕೂಡ ನಿಮ್ಮ ಹತ್ರ ಕಾಣಿಸ್ತಾ ಇದೆ. ಸೊ ನಿಮ್ಮದೇ ತರವಾಗಿ ಅಥವಾ ನಿಮ್ಮದೇ ರೀತಿ ಈ ರೀತಿ ಸಾಧನೆಯನ್ನು ಮಾಡಬೇಕು, ಬೆಳಿಬೇಕು, ಕಳಿಬೇಕು ಅಂತ ಹೇಳುವಂತಹ ಎಷ್ಟೋ ಜನರು ಇರ್ಬೋದು. ಅಂಥ ಒಂದು ಯುವಕ ಯುವತಿಯರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಆರಾಧನಾ? ಖಂಡಿತವಾಗಿಯೂ ಅಂಥ ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಲೈಫಲ್ಲಿ ಯಾವತ್ತಿದ್ರೂ ಕೂಡ ಒಂದು ಗೋಲನ್ನು ಮಾಡಿಟ್ಕೊಂಡಿರಿ. ಉತ್ತಮವಾಗಿ ನಾನು ಅಂಥ ಆ ಒಂದು ಹೋಗುವಂಥ ದಾರಿಯಲ್ಲಿ ಸಾಕಷ್ಟು ಕಲ್ಲು ಮುಳ್ಳುಗಳು ನಿಮಗೆ ಸಿಗ್ಬೋದು. ಆದರೆ ಯಾವುದೇ ಕಾರಣಕ್ಕೂ ನೀವು ಅದನ್ನು ಯೋಚನೆ ಮಾಡೋದಾಗಿರಲಿ, ನನಗೆ ಮುಂದೆ ಇದೇ ಇಲ್ವಲ್ಲ ಅಂತ ಅನ್ಕೋಬೇಡಿ. ಪ್ರತಿಯೊಂದು ಕೂಡ ಮ್ಯಾಥ್ಸ್ ಇರೋದು ಮ್ಯಾಥ್ಸನ್ನು ನಮ್ಮ ಲೈಫಲ್ಲಿ ನಾವು ಒಂದು ಪ್ರೇರೇಪವಾಗಿ ತಗೋಬೇಕು. ಯಾಕಂತಂದರೆ ಮ್ಯಾಥ್ಸ್ ಹೇಳುತ್ತೆ ಪ್ರತಿಯೊಂದು ಕ್ವಶನಿಗೂ ಕೂಡ ಒಂದು ಸೊಲ್ಯೂಷನ್ ಅನ್ನೋದಿರುತ್ತೆ. ಅದೇ ರೀತಿ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿರುವಂಥ ಪ್ರತಿಯೊಂದು ತೊಂದರೆಗೂ ಕೂಡ ಪರಿಹಾರದ ಇದ್ದೇ ಇರುತ್ತೆ. ಸೊ ಅದೇ ರೀತಿ ಎಲ್ಲ ಬೆಳೆಯುತ್ತಿರುವಂಥ ಯುವಕರಿಗಾಗಿರ್ಬೋದು, ಮಕ್ಕಳಿಗಾಗಿರ್ಬೋದು, ನಿಮ್ಮ ಜೀವನವನ್ನು ಉತ್ತಮವಾಗಿಸಿ ನಿಮ್ಮ ತಂದೆ ತಾಯಿ ಹೆಸರನ್ನು ಇನ್ನೂ ಉತ್ತುಂಗಕ್ಕೆ ಏರಿಸುವಂಥ ಕೆಲಸವನ್ನು ಮಾಡಿ. ಯಾವುದೇ ಕಾರಣಕ್ಕೂ ತಂದೆ ತಾಯಿಯನ್ನು ನೋವಿಸಬೇಡಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ನಮ್ಮ ಇಡೀ ಭಾರತ ದೇಶದ ಹೆಸರನ್ನು ನಮ್ಮ ಮಕ್ಕಳಾಗಿರ್ಬೋದು, ಯುವಕರಾಗಿರ್ಬೋದು ಇನ್ನೂ ಉತ್ತಮವಾಗಿ ಹೆಚ್ಚಿಸುವಂತೆ ಮಾಡಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಈ ಒಂದು ಜೀವನ ಅನ್ನುವಂಥದ್ದು, ನಿಮ್ಮ ಥಿಂಕಿಂಗ್ ಆಗಿರ್ಬೋದು, ಬಹುತೇಕ ಎಲ್ಲರಿಗೂ ಕೂಡ ಇದು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಸಾಕಷ್ಟು ವ್ಯಾಲ್ಯೂಗಳು ನಿಮ್ಮ ಹತ್ರ ಕಾಣಿಸ್ತಾ ಇದೆ. ಹಾಗೆಯೇ ನಿಮ್ಮ ಜೀವನದ ಕನಸುಗಳು ಏನೇನೆಲ್ಲ ಇದೆ ಅದೆಲ್ಲವೂ ಕೂಡ ಈಡೇರಲಿ ಅನ್ನುವಂಥದ್ದು ನಮ್ಮದು ಕೂಡ ಒಂದು ಆಶಯ. ಅಂತಿಮವಾಗಿ ನಿಮಗೆ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಕೊನೆಯದಾಗಿ ನನಗೆ ಇಲ್ಲಿ ತನಕ ಬರಲಿಕ್ಕೆ ಕೆಲವು ಸಹಾಯವನ್ನು ಮಾಡಿದ್ದಾರೆ. ಅಂಥ ಸಹಾಯ ಮಾಡಿದ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಸ್ಪೆಷಲಿ ನಾನು ಧನರಾಜ್ ಅಣ್ಣ, ಸುದೇಶ್ ಜೈನ್ ಮಕ್ಕಿಮನೆ ಆಗಿರ್ಬೋದು, ಕಿಶೋರ್ ಅಣ್ಣ ಆಗಿರ್ಬೋದು, ಹಾಗೆ ವಿಜಯ್ ಕುಮಾರ್ ಸರ್ ಆಗಿರ್ಬೋದು, ಮತ್ತು ರಾಜೇಶ್ ಸರ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಸಪೋರ್ಟ್ನಿಂದ ನಾನು ಈ ಒಂದು ರೀತಿಗೆ ಬೆಳೆದಿದ್ದೇನೆ. ಹಾಗೆಯೇ ನಮ್ಮ ಪ್ರೀತಿಯ ಸ್ಪಂದನ ವೀಕ್ಷಕರಿಗೆ ಥ್ಯಾಂಕ್ ಯು, ಹಾಗೆ ಸ್ಪಂದನ ಚಾನಲ್ ಅವರಿಗೆ ಥ್ಯಾಂಕ್ ಯು. ಸೊ ಅದ್ಭುತವಾಗಿ ಆ್ಯಂಕರಿಂಗನ್ನು ಮಾಡಿದ ನಿಮಗೂ ಕೂಡ ಥ್ಯಾಂಕ್ ಯು. ಸೊ ಎಲ್ಲರಿಗೂ ಕೂಡ ಒನ್ಸ್ ಅಗೇನ್ ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ. ಥ್ಯಾಂಕ್ಸ್ ಅ ಲಾಟ್. ಓಕೆ ಆರಾಧನಾ, ಎಸ್ ವೆಲ್ಕಮ್. ಇಷ್ಟೊತ್ತು ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅಮೂಲ್ಯವಾದ ಜೀವನದ ಕಥೆಯನ್ನು ನಮ್ಮೆಲ್ಲರಿಗೂ ಕೂಡ ಹೇಳಿದ್ದಕ್ಕೆ, ನಿಮ್ಮ ಕನಸುಗಳು ಈಡೇರಲಿ ಅನ್ನುವಂಥದ್ದು ನಮ್ಮದು ಕೂಡ ಒಂದು ಆಶಯ. ಧನ್ಯವಾದ ಆರಾಧನಾ. ಥ್ಯಾಂಕ್ ಯು. ಎಸ್
ವೀಕ್ಷಕರು ಈಗಾಗಲೇ ಹೇಳಿದ ಹಾಗೆ ಆರಾಧನಾ ಇವರ ಒಂದು ಜೀವನ ಏನಿದೆ ಬಹುತೇಕ ಎಲ್ಲ ಯುವಕ ಯುವತಿಯರಿಗೂ ಕೂಡ ಒಂದು ರೀತಿ ಮಾರ್ಗದರ್ಶಿ ಅಂತ ಹೇಳ್ಬೋದು. ಇವರು ಮಾಡ್ತಾ ಇರುವಂಥ ಸಾಧನೆಗಳು, ಇವರ ಹತ್ರ ಇರುವಂತಹ ಒಂದು ಮಾರಲ್ ವ್ಯಾಲ್ಯೂಸ್ ಅನ್ನುವಂಥದ್ದು ಏನಿದೆ ಎಲ್ಲರೂ ಕೂಡ ಪ್ರೇರಣೆಯನ್ನು ನೀಡುವಂಥ ಒಂದು ವಿಚಾರ ಅಂತಲೇ ಹೇಳ್ಬೋದು. ಮುಂದಿನ ದಿನಗಳಲ್ಲೂ ಕೂಡ ಇಂಥದ್ದೇ ಸಾಧನೆಗಳನ್ನು ಮಾಡಲಿ, ಅವರ ಕನಸುಗಳು ಅನ್ನುವಂಥದ್ದು ಏನಿದೆ ಅದೆಲ್ಲವೂ ಕೂಡ ಈಡೇರಲಿ ಅನ್ನುವಂಥದ್ದು ನಮ್ಮದು ಕೂಡ ಒಂದು ಆಶಯ. ಸೊ ನಮ್ಮ ಎಲ್ಲ ವೀಕ್ಷಕರಿಗೂ ಕೂಡ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಕಾರ್ಯಕ್ರಮವನ್ನು ಅಂತಿಮಗೊಳಿಸ್ತಾ ಇದ್ದೇವೆ. ಧನ್ಯವಾದ. ಇದೇ ಹೊತ್ತಿನ ವಿಶೇಷ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.